ಹಾಯ್ ರಿತು, ವೆಲ್ಕಮ್. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ರಿತು. ಲೈಕ್ ಡನ್. ಹಾಯ್ ನವೀನ್ ಬ್ರೋ, ವೆಲ್ಕಮ್. ನವೀನ್ ಬ್ರೋ ಚಹಾ ಪರಿಯಾರೆ. ರಿತು ಕಾಫಿ ಆಯ್ತಾ ನಿಮ್ಮದು? ಹಾಂ, ನಾನು ಹುಷಾರಾಗಿದ್ದೇನೆ. ನಾಷ್ಟ ಆಯ್ತಾ ನಿಮ್ದು? ಆಗಿದೆ ಆಗಿದೆ, ನನಗೆ ಅವಲಕ್ಕಿ. ನವೀನ್ ಬ್ರೋ ನಾ ಚಹಾ ಪಡ್ದಾಳೆ ದಾದಿ ತಿಂಡಿಯೇ. ಕಾಫಿ ಆಯಿತು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಎಂತ ತಿಂಡಿ ರಿತು? ಸ್ವಾತಿ ಗೌಡ ಅವ್ರು ಬಂದರು. ಹಾಯ್ ಅಕ್ಕ, ಗುಡ್ ಮಾರ್ನಿಂಗ್ ಬಂದರೆ. ಹಾಯ್, ಗುಡ್ ಮಾರ್ನಿಂಗ್ ಸ್ವಾತಿ, ವೆಲ್ಕಮ್. ರಿತು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಸ್ವಾತಿ ಕಾಫಿ ಕುಡಿಯೋದಲ್ಲ ನೀವು? ತಿಂಡಿ ಆಯಿತಾ? ಇತ್ತೆ ಕಣ್ಣು ಬುಲೆ ರಜೆ ನೀನಿ ನವೀನ್ ಬ್ರೋ ರಜೆನಾ? ಕೋಡೆ ಪುರ ಬುರಡಿ ಪುರ ಪುರ್ಸತ್ ಇಜ್ಜಿಲ್ಲ ಇವಾಗ ಬರ್ರೆ ಅಜ್ಜಿಲ್ಲಡು ಗಣಪತಿ ದಿದಿತ್ತಿರತ್ತೆ ಅಂಚೆ ಕೋಡೆ ಗಣಪತಿ ನೀಟ್ ಮಾಡ್ರೆ ಅಂಚೆ ಪುರ ಅವಲಿತ್ತೆ ಎಂಗುಲ್. ಸ್ವಾತಿ ಸಿಸ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು. ಚಾ ಪರಿಹಾರ ಅಂತ ಕೇಳ್ತಾ ಇದ್ದಾರೆ. ಸಜ್ಜಿಗೆ ಮಲ್ಪರೆ ಉಂಡು ಅಂದೆ ಎಂಗ್ಲಿ ಬಜ್ಜಿಲ್. ಸೂಪರ್ ಸಪೋರ್ಟಲ್ಲಿದ್ದಾರೆ ರಿತು. ಆಸಮ್ ಲೈವ್ ಅಂತ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ಥ್ಯಾಂಕ್ ಯು. ಇಜ್ಜಿ ಮುಲ್ಪ 6:30 ಅಂದ ಅಲ್ಪ 6:30. ಓಕೆ ಓಕೆ. ಎನ್ ಮಗಡು ಇಟ್ಟಿಯಾ? ಹಾಂ, ಅಂಚೆ ಇತ್ತಲಕ್ಕೆ. ಸೂರ್ಯ ಅವ್ರು ಬಂದರು. ಹಾಯ್ ಸೂರ್ಯ, ವೆಲ್ಕಮ್. ಸೂರ್ಯ ಅವ್ರ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೂರ್ಯ. ಸೂರ್ಯ ಕಾಫಿ ಆಯಿತಾ? ಕಾಲೇಜ್ ಇಲ್ವ ಇವತ್ತು? ಸೂರ್ಯನಿಗೆ ಕಾಲೇಜ್ ಇಲ್ವಾ? ಥ್ಯಾಂಕ್ ಯು ರಿತು, ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ನವೀನ್ ಬ್ರೋ, ಥ್ಯಾಂಕ್ ಯು ಸೂರ್ಯ. ಹಲೋ ಸೂರ್ಯ ಸರ್, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ರಿತು ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸೂರ್ಯ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಸೂರ್ಯ ಅಂತ ಹೇಳ್ತಾ ಇದ್ದಾರೆ ರಿತು. ಸೂಪರ್ ಸಪೋರ್ಟಲ್ಲಿದ್ದಾರೆ ಸ್ವಾತಿ. ಸ್ವಾತಿ ಬೇಲೆಗೆ ರಜೆನಾ?
ಹಲೋ ಸ್ವಾತಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ತುಳು ಗೈಡ್. ಲೈಕ್ ಕೊಡೋದು ಲೈಕ್ ಕೊಡಿ ಆಯಿತಾ. ಹಲೋ ನವೀನ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ರಿತು, ಥ್ಯಾಂಕ್ ಯು ನವೀನ್ ಬ್ರೋ, ಥ್ಯಾಂಕ್ ಯು ಸೂರ್ಯ. ಗೈಡ್ ಅವ್ರು ಬಂದ್ರಲ್ಲ, ಯಾರದು? ನಮ್ಮ ತುಳು ಗೈಡ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ತುಳು ಅವರು. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ಸೂಪರ್ ಸಪೋರ್ಟಲ್ಲಿದ್ದಾರೆ ರಿತು, ಥ್ಯಾಂಕ್ ಯು ಅಕ್ಕ. ರಿತು ಅಕ್ಕ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸೂರ್ಯ. ಸೂರ್ಯ ಕಾಫಿ ಆಯಿತಾ? ಎಸ್ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ಲೈವ್ ಫೋಟೋ ಹೇಗೆ ಸೆಟ್ ಮಾಡೋದು ಅಂದರೆ ಹೀಗೆ ಫೇಸ್ ಬರೋದಾ? ನನಗೆ ಅದು ಅರ್ಥ, ನನ್ನ ಹತ್ರ ಅದು ಆಪ್ಷನ್ ಇಲ್ವಾ ಫೋಟೋ ಸೆಟ್ಟಿಂಗ್ ಇದು? ನನಗೆ ಇದುವರೆಗೂ ಫೋಟೋ ಸೆಟ್ಟಿಂಗ್ ಇದು ಆಪ್ಷನ್ನೇ ಬರಲಿಲ್ಲ ಲೈವಲ್ಲಿ. ನನಗೆ ಒಂದ ಫೇಸ್ ಲೈವ್ ಮಾಡಬೇಕು, ಇಲ್ಲಾಂದರೆ ಬ್ಲ್ಯಾಕ್ ಸ್ಕ್ರೀನ್ ಲೈವ್ ಮಾಡಬೇಕು. ನನಗೆ ಫೋಟೋ ಸೆಟ್ಟಿಂಗ್ ಇದು ಬರಲಿಲ್ಲ ನನಗೆ ಇನ್ನೂ ಕೂಡ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಫೇಸ್ ಲೈವ್ ಆದರೆ ಅದು ಇದು ಫೇಸ್ ಇದು ಉಂಟಲ್ಲ, ಕರಾವಳಿ ಹುಡುಗಿಯವರು ಸೂಪರ್. ದುಬೈ ಲಾಗ್ ಲೈಕ್ ಅಂತೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ನವೀನ್ ಬ್ರೋ. ಕಾಫಿ ಟೀ ಕುಡಿಯಲ್ಲ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಸೂರ್ಯ. ಸ್ವಾತಿ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ಸೋ ಮಚ್ ಸೂರ್ಯ, ಥ್ಯಾಂಕ್ ಯು. ರಿತು ಹೋದ್ರಾ? ಸ್ವಾತಿ ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ಸೋ ಮಚ್. ಓ ಹೌದಾ, ಓಕೆ ಸಿಸ್, ಪರವಾಗಿಲ್ಲ ಸಿಸ್. ಹೌದು, ನನಗೆ ಫೋಟೋದ್ದು ಬರಲೇ ಇಲ್ಲ. ನನಗೆ ಅದಕ್ಕೆ ಕಷ್ಟ ಆಗೋದು ಅದುವೇ, ಫೋಟೋ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ. ನಾನು ಬ್ಯಾಕ್ ಸ್ಕ್ರೀನ್ ಮತ್ತು ಫ್ರಂಟ್ ಸ್ಕ್ರೀನ್ ಅಷ್ಟೇ ನನಗೆ. ಮತ್ತೆ ಬ್ಲ್ಯಾಕಲ್ಲಿ ಮಾಡಬೇಕು, ಅದು ಬರ್ತದೆ ನಡುವಿನಲ್ಲಿ ಚಂದ್ರಾಗಿ ನಮ್ಮ ಫೋಟೋ ಬರ್ತದಲ್ಲ, ಅದರಲ್ಲಿ ಲೈವ್ ಮಾಡಬೇಕು ಅಷ್ಟೇ. ನನಗೆ ಯಾವುದು ಹಾಕ್ಲಿಕ್ಕಿಲ್ಲ, ಆಪ್ಷನ್ ಇಲ್ಲ, ನನಗೆ ಬರಲೇ ಇಲ್ಲ ಇನ್ನೂ ಕೂಡ. 4 ಬಂದದ್ದು ನನಗೆ. ರೀತು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರೀತು, ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇಟ್ಸ್ ಓಕೆ ಸಿಸ್ ಅಂತ ಹೇಳ್ತಾ ಇದ್ದಾರೆ. ನೈಸ್ ಲೈವ್ ಅಂತ ಹೇಳಿದ್ರೆ ಕಿರೀಟ ಬಂತು. ಹೌದು ಸೂರ್ಯ, ನಿನಗೆ ಕಿರೀಟ ಬಂದಿದೆ ಅಲ್ಲ? ಯಾರಿಗೆಲ್ಲ ಕಿರೀಟ ಬಂದಿದೆ? ಸೂರ್ಯನಿಗೆ ಎಲ್ಲಿ ಹೋದ್ರೂ ಕೂಡ ಕಿರೀಟ ಸಿಗ್ತದೆ ಅಲ್ವಾ? ಸೂರ್ಯ ಸಪೋರ್ಟಲ್ಲಿದ್ದಾರೆ, ಮತ್ತು ರಿತು ಕೂಡ ಸಪೋರ್ಟಲ್ಲಿದ್ದಾರೆ. ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ರಿತು, ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು. ಸೂರ್ಯ ನೀವು ಕಿಂಗ್ ಅಲ್ವಾ? ಅದಕ್ಕೆ. ಹೌದೌದು, ಸೂರ್ಯ ಕಿಂಗ್ ಅಲ್ವಾ ಎಲ್ಲಿ ಹೋದ್ರು ಕೂಡ. ಹಾಗೆ ಸೂರ್ಯನಿಗೊಂದು ಕಿರೀಟ. ಸೂರ್ಯ ನಗ್ತಾ ಇದ್ದಾರೆ. ಅಯ್ಯೋ ನನಗೆ ಎಲ್ಲಿ ಹೋದ್ರು ಕೂಡ ಕಿರೀಟ ಸಿಕ್ಕುದಿಲ್ವಾ? ಒಂದು ವೇಳೆ ಫಸ್ಟ್ ಹೋದರೆ ಸಿಗ್ತದೆ, ಫಸ್ಟಿಗೆ ಸ್ಟಾರ್ಟಿಂಗ್ಗೆ ನಾನೇ ಹೋದರೆ ನನಗೊಂದು ಕಿರೀಟ ಸಿಗ್ತದೆ. ಅದರ ನಂತರ ಯಾರೆಲ್ಲ ಬರ್ತಾರೆ ನೋಡಿ, 4 ಜನ ಬರುವಾಗ ನನ್ನ ಕಿರೀಟ ಹೋಗ್ತದೆ. ಅದು ಬೇರೆಯವರಿಗೆ ಶಿಫ್ಟ್ ಆಗ್ತದೆ ಕಿರೀಟ. ಕೆಲವರದ್ರಲ್ಲಿ ಅವರಿಗೇ ಇರ್ತದೆ ಲಾಸ್ಟ್ ಕೊನೆಯವರೆಗೂ, ಲೈವ್ ಎಂಡ್ ಆಗುವವರೆಗೂ ಅವರಿಗೇ ಕಿರೀಟ ಸಿಗ್ತದೆ. ಕೆಲವರಿಗೆ ಅದು ಹೋಗುವುದೇ ಇಲ್ಲ. ಸೂರ್ಯ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಿಂಗರ್ ಅಂತ ಹೇಳ್ತಾ ಇದ್ದಾರೆ. ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. 1 ನಂಬರ್ ಯಾರಿಗೆ, 2 ನಂಬರ್ ಯಾರಿಗೆ ಬಂದಿದೆ ನೋಡು, 1 ನಿಮಿಷ. ನವೀನ್ ಬ್ರೋಗೆ 2, ಸ್ವಾತಿಗೆ 3 ಕಿರೀಟ ಇತ್ತು. ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿನ್ನೆ ಸೂರ್ಯ ನೀನಿದ್ಯಾ ಬೆಳಿಗ್ಗೆ ನಾನು ಲೈವ್ ಎಂಡ್ ಮಾಡುವಾಗ? ಬೆಳಿಗ್ಗೆ ನಾನು ಲೈವ್ ಸಡನ್ನಾಗಿ ಎಂಡ್ ಮಾಡಿದೆಲ್ಲ, ಆಗ ನೀನಿದ್ಯಾ ಸೂರ್ಯ? ಇಲ್ಲ ಅಕ್ಕ. ಹಾಂ ನನಗೆ ಒಂದು ಫೇಕ್ ಐ ಡಿ ಬಂದಿತ್ತಾ, ನಂದು ನಿಮ್ಮದು ಯೂಟ್ಯೂಬ್ ಲೈವ್ ಚಾನಲ್ ಟರ್ಮಿನೇಟ್ ಆಗ್ತದೆ ಹಾಗೆ ಹೀಗೆ ಅಂತ ಒಂದು ಬಂದಿತ್ತು. ನನಗೆ ತುಂಬ ಹೆದರಿಕೆ ಆಯಿತು. ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ, ಲೈವ್ ಎಂಡ್ ಮಾಡಿದೆ.
ಮತ್ತೆ ಸ್ವಲ್ಪ ಅದೇ ತಲೆ ಬಿಸಿಯಲ್ಲಿದ್ದೀನಿ, ಇನ್ನು ಲೈವೇ ಮಾಡಲಿಲ್ಲ, ಸಾಯಂಕಾಲ ಪುರ್ಸೊತ್ತಿರಲಿಲ್ಲ. ಆದ ನಂತರ ಮತ್ತೆ ಪ್ರೀತಿಸಿದ ಲೈವ್ ಕೂಡ ಬಂತಂತೆ ಅದು. ಆಗ ಗೊತ್ತಾಯ್ತು ಅದು ಫೇಕ್ ಐಡಿ ಅಂತ, ಅದು ಯೂಟ್ಯೂಬ್ನಿಂದ ಕಳಿಸಿದಲ್ಲ. ಯೂಟ್ಯೂಬ್ ಅವರಾದರೆ ಮೇಲ್ ಕಳಿಸ್ತಾರಲ್ಲ, ಮೇಲೆಲ್ಲ ಬರಲಿರ್ಲಿಲ್ಲ. ಅದಕ್ಕೆ ನಾನು ಲೈವ್ ರಪ್ಪ ಎಂಡ್ ಮಾಡಿದ್ದೆ. ಎಂತ ಪ್ರಾಬ್ಲಮ್ ಆಯ್ತಾ ಏನೋ, ನಾವು ಫೇಸ್ ಕೂಡ ತೋರಿಸಲಿಲ್ಲ ನಿನ್ನೆ, ಫೇಸ್ ಲೈವ್ ಮಾಡಲಿಲ್ಲ ನಿನ್ನೆ ಬೆಳಿಗ್ಗೆ ನಾನು. ಆದರೆ ಎಂಥ ಪ್ರಾಬ್ಲಮ್ ಆಯ್ತಂತ ಲೈವ್ ಎಂಡ್ ಮಾಡಿದ್ದು ಬೇಗ. ನೋಡುವಾಗ ಅದು ಫೇಕ್ ಐಡಿ ಅಂತೆ, ಎಲ್ಲರ ಲೈವ್ಗೆ ಹೋಗ್ತಾ ಇದೆ ಅದು. ಅದು ನಮಗೆ ನೋಡುವಾಗ ಅದರದ್ದು ಯೂಟ್ಯೂಬ್ನಿಂದ ಬಂದದ್ದು ಯೂಟ್ಯೂಬ್ ಟೀಮ್ ಅಂತ ಅದು ಬರೆದಿತ್ತು. ಅದಕ್ಕೆ ನನಗೆ ತುಂಬ ಹೆದರಿಕೆ ಆಯಿತು. ವಾರ್ನಿಂಗ್ ಅಂತ ಬಂದಿತ್ತು ನನಗೆ. ಅದು ನಿಮಗೆಲ್ಲ ಕಾಣಿಸ್ತಿಲ್ವ ಅಂತ ಗೊತ್ತಿಲ್ಲ ನನಗೆ. ಅದಕ್ಕೆ ನಾನು ರಪ್ಪ ಲೈವ್ ಎಂಡ್ ಮಾಡಿದ್ದು. ಅದ ನಂತರ ಮತ್ತೆ ಲೈವ್ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿದ್ದೆ. ಮತ್ತೆ ಪ್ರೀತಿ ಸಿಸ್ಟರ್ ಹತ್ರ ಹೇಳಿದೆ, ಹೀಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದೆ. ಅದಕ್ಕೆ ಅವರು ಹೇಳಿದರು, ನೋಡುವ ಈಗ ನೀವು ಪ್ರೈವೇಟ್ಗೆ ಹಾಕಿ ಲೈವಲ್ಲಿ, ಮತ್ತೆ ನೋಡುವ ಅಂತ ಹೇಳಿದರು. ಮತ್ತೆ ನೋಡುವಾಗ ಅವರ ಲೈವ್ಗೆ ಕೂಡ ಬಂದಿದಂತೆ ಅದು ಫೇಕ್ ಐಡಿಯಾ. ಹಾಗೆ ನನಗೆ ಸ್ವಲ್ಪ ಮತ್ತೆ ಖುಷಿ ಆಯಿತು, ಇಲ್ಲದಿದ್ದರೆ ನಾನು ಲೈವೇ ಮಾಡ್ತಿರ್ಲಿಲ್ಲ. ನಿನ್ನೆಗೆ ಲೈವ್ ಎಂಡ್ ಆಗ್ತಿತ್ತು ನಂದು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸೋ ಮಚ್. ಯಾರು ಕಚ್ಚಡ ನನ್ನ ಮಕ್ಕಳು ಈ ಥರ ಮಾಡಿ. ಹೌದು ಸೂರ್ಯ, ಅಲ್ಲ ನಮಗೆ ಒಂಥರ, ನಾವು ಲೈವ್ ಮಾಡೋದೇ ಕಷ್ಟದಲ್ಲಿ, ಅದಕ್ಕಿಂತ ಈ ಫೇಕ್ ಐಡಿಗಳು ಬಂದು ನಮಗೆ ಹೆದರಿಸ್ತಾರಲ್ಲ. ಹೆದರಿಸಿದ್ರೆ ನಮಗೆ ಹೀಗೆ ನಮ್ಮದು ಚಾನಲ್ ಹೋಗ್ತದೆ ಅಂದರೆ ಯಾರಿಗೆ ಹೆದರಿಕೆ ಆಗೋದಿಲ್ಲ ಹೇಳು? ಇಷ್ಟು ಕಷ್ಟಪಟ್ಟು ನಾವು ಮಾಡುವಾಗ ಹೆದರಿಕೆ ಆಗ್ತದೆ ಅಲ್ವಾ? ಅದಕ್ಕೆ ನನಗೆ ತುಂಬ ಹೆದರಿಕೆ ಆಯ್ತು. ನಾನು ಮತ್ತೆ ಡಿಸೈಡ್ ಮಾಡಿದೆ, ನಾನು ಲೈವ್ ಮಾಡೋದಿಲ್ಲ. ವಾರ್ನಿಂಗ್ ಬಂದಿದೆ ಅಲ್ಲ, ನಾನು ನಿಜವಾಗ್ಲೂ ಅದು ಯೂಟ್ಯೂಬ್ನ ಕಡೆಯಿಂದಲೇ ವಾರ್ನಿಂಗ್ ಅಂತ ಅನಿಸಿದ್ದು ನನಗೆ. ತುಂಬ ಬೇಜಾರಾಯ್ತಾಗ. ಹೇಗೆ ನಾವು ಇವಾಗ ಎಲ್ಲರೂ ಕೂಡ ಮಾತಾಡ್ತಾ ಇದ್ದದಷ್ಟೇ ಅಲ್ವಾ, ಮತ್ತೇನು ಮಾಡಲಿಲ್ಲ ನಾವು. ಅದಕ್ಕೆ ಇವನ್ ಫೇಕ್ ಇಮೇಲ್ನ ಬರ್ಪುಂಡು ಜಾಗ್ರತೆ ಅವಳ ಪಕ್ಕ ನಂಬುರ್ಚಿ ಯೂಟ್ಯೂಬ್ ಅಂಚ ಪೂರ ಕಡಪುರ್ಜಿ ದಾಲ ಪ್ರಾಬ್ಲಮ್ ಇತ್ತಿಂದಲ್ಲ ಈಗಿನ ವೈಟ್ ಸ್ಟುಡಿಯೋ ನೋಟಿಫಿಕೇಶನ್ ಉಪ್ಪುಂಡು ಅಂದು ಬ್ರೋ ಯೂಟ್ಯೂಬ್ ವೈಟ್ ನೋಟಿಫಿಕೇಶನ್ ಬೈಜ್ಜಿ ಎಂಕ್ ಫೇಕ್ ಐಡಿ ಬತ್ತದುಂಡತೆ ಒಂದು ದಾದ ಪಂಡ ಆಯ್ತಾ ಒಂಜಿ ಅವು ನಮ್ಮ ಡೇಂಜರ್ ಸಿಂಬಲ್ ಉಂಡದೆ ಅವು ಇತ್ತುಂಡು ಬಕ್ಕ ಟೀಮ್ ಯೂಟ್ಯೂಬ್ ಒಂದು ಇತ್ತುಂಡು ನೀರಿನ ಲೈವ್ಡು ಕಮ್ಯುನಿಟಿ ಗೈಡ್ಲೈನ್ಸ್ ನೀರು ಉಲ್ಲಂಘನೆ ಮಲ್ದಾರು ಅಂಚ ಇರೆಗ್ ಎಂಕುಲು ಇನ್ನ ಟರ್ಮಿನೇಟ್ ಮಲ್ಪ ಒಂದು ವಾರ್ನಿಂಗ್ ಹೆಂಗೆ ಯಾನ್ ದಾಲ ಫೇಸ್ ಲೈವ್ಲ ಮಲ್ದು ಜಾನಿ ಖಾಲಿ ಬ್ಲ್ಯಾಕ್ ಸ್ಕ್ರೀನ್ ಅವು ನಡುಟು ನಮ್ಮ ಫೋಟೋ ಬರ್ಬಿಡತ್ತೆ ಅಂಚ ಮಲ್ತೀನಿ ಕೋಡೆ ಕಾಣೆ ಎಂಕ ತೂದೇ ಎಂಕ ಪೋಡಿಗೆ ಅಂಡಿ ಬಕ್ಕ ಅಪ್ಪಗನೆ ಸಡನ್ ಲೈವ್ ಎಂಡ್ ಮಲ್ತೇನೆ ಬಕ್ಕ ತುನಗ ಪ್ರೀತಿಸಿ ಬಕ್ಕ ಏನು ಡಿಸೈಡ್ ಮಲ್ತೆ ನಾನು ಲೈವ್ ಮಲ್ಪುಜಿ ಬಂದು ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಸಪೋರ್ಟಿಂಗ್ ಎಲ್ಲಿದ್ದಾರೆ? ಭುಜಂಗ ಅವ್ರು ಬಂದರು. ಹಾಯ್ ಭುಜಂಗ ಅವರೇ, ವೆಲ್ಕಮ್. ಭುಜಂಗ ಅವರು ಇದ್ರು ಕಾಣಬೇಕಲ್ವಾ ನಿನ್ನೆ ನನ್ನ ಲೈವಲ್ಲಿ ನಾನು ಸಡನ್ ಎಂಡ್ ಮಾಡುವಾಗ ಇದ್ರ ಭುಜಂಗ ಅವರೇ? ಇದ್ರು, ಒಂದು 5-6 ಮಂದಿ ಇದ್ರು. ಅವರಿಗೆ ನಾನು ಕೇಳುವಾಗ ಅವರಿಗೆ ಅದು ನೋಟಿಫಿಕೇಶನ್ ಕಾಣಲೇ ಇಲ್ಲ ಅಂತ ಹೇಳಿದರು ಅವರು. ಹೇಮಂತ್ ಬರ್ತೀರಾ? ಹಾಯ್ ಹೇಮಂತ್, ವೆಲ್ಕಮ್. ಹೇಮಂತ್ ಎನ್ನ ಕೋಡಿನೇ ಲಾಸ್ಟ್ ಲೈವ್ ಆದಿತ್ತದು ಹೇಮಂತ್ ಇನಿ ಅಕ್ಕಂತೂ ಬೇರೆ ಇತ್ತು ಅಂದಿರು ಲೈವ್ ನಾನು ಕೋಡಿನೆಂದೆ ಎನ್ನ ಲಾಸ್ಟ್ ಲೈವ್ ಉಂಟು ಹೇಮಂತ್ ಪಾಪ ಅಕ್ಕಂತೂ ಬೇರೆ ಇತ್ತದ ಅಂದ ಅದೇ ಹೇಮಂತ್ ಹಾಯ್ ಬರೋದಲ್ಲಿ ಹೇಮಂತ್ ಚಾ ಪರಿಯಾರ ಬಕ್ಕ ಪ್ರೀತಿಸಿಸ್ ನಾವು ಲವ್ ಅವು ಬೈದನ್ಗೆ ಅವು ಫೇಕ್ ಐಡಿ ಬತ್ತಿತ್ತೇನೆ ಬಕ್ಕ ಹೈಡ್ ಮಲ್ತೇರಿಗೆ ಕುಲವೇ ಯಾನ್ ಪಂಜಿರ ಪ್ರೀತಿಸಿಸ್ಗ್ಲ ಇಂಚಾತು ಓ ದೇವನ ಎನ್ನಲ ಚಾನಲ್ ದಾದನ ಡೇಂಜರ್ ಉಂಡು ಅಂಚಲ ಆತು ತೋಜೋಳು ಪಾಪ ಯಾನ್ ಪನ್ನೆಟಾಂಡ್ ಅರಿಗ್ಲ ಅವು ಅದನ್ನ ಸಡನ್ ನಮಗೆ ಕೋಡಿದೆ ಕೊಬ್ಬಿನ ಬೇರೆ ಮಾರ್ರೆ. ರಿತು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಿತು ನಿನ್ನ ಚಾನಲ್ಗೆ ಬಂದಿದೆಯಾ ಐಡಿ? ಅದು ಯೂಟ್ಯೂಬ್ ಅಂತ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಇದು ವಾರ್ನಿಂಗ್ ಅಂತ ಬರ್ತದೆ, ಒಂದು ಫೇಕ್ ಐಡಿ ನೋಡಿ ಆಯ್ತಾ, ಹೆದರ್ಬೇಡ, ನನಗೆ ಬಂದಿದೆ ಅದು. ಎಂಕು ಬೇನೆ ಇನಿಗೆ ಏನ ತರೆಬೇನೆ ನಾವು ದೇವ ನಾನೇ ತರೆಬೇನೆ. ರೀತು ಅಕ್ಕ ತಿಂಡಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಸೂರ್ಯ. ರೀತು ತಿಂಡಿ ಆಯ್ತಾ ನಿಮ್ಮದು? ಎಂತ ತಿಂಡಿ? ರೀತುದು 9 ಗಂಟೆಗಲ್ಲ ಲೈವ್?
ಕೋಡೆ ಗಮ್ಮತ್ತು ಊರುಡು ಅಂದೆ ಎಂಕಲಿಲ್ಲ ಕೋಡೆ ಗಮ್ಮತ್ತು. ಗಿರಿಜಾ ಸಿಸ್ ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಗಿರಿಜಾ ಸಿಸ್ ವೆಲ್ಕಮ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗಿರಿಜಾ ಸಿಸ್ ಚೌತಿ ಹಬ್ಬ ಗೌಜಿಯಾ? ಹಾ ಸೂರ್ಯ, ಹಾ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಸಿಸ್. ದೋಸೆ ಚಟ್ನಿ ಪಲ್ಯ, ವಾವ್ ಸೂಪರ್. ಗಿರಿಜಾ ಸಿಸ್ ಕಾಫಿ ಆಯ್ತಾ ನಿಮ್ಮದು? ಎಂತ ತಿಂಡಿ ಗಿರಿಜಾ ಸಿಸ್? ಏನು ಟಿಫಿನ್ ಸಿಸ್? ನನಗಿದು ಅವಲಕ್ಕಿ ಒಗ್ಗರಣೆ ಹಾಕಿತ್ತು. ಹೇಮಂತ್ ಬಾಯ್ ಬಾಯ್. ಹೇಮಂತ್ ಮರ್ದಕಲ್ನೆ ತಲೆಬೇನತೆ ಮರ್ದಕಲ್ನೆ ಬೋದು. ಸೂರ್ಯ ನಿಮ್ದಾಯ್ತಾ ಅಂತ ಕೇಳ್ತಾ ಇದ್ದಾರೆ. ಚಾಪರಿಯರಿ ಹೇಮಂತ್ ಚಾಪರ್ದು ಮರ್ದದೆ ತೊಳ್ಳೆದಲ್ಲ ಮರ್ದಕ ಪತಮಲೆ ಬೋದು. ಹಾಯ್ ಸೂರ್ಯ ತಮ್ಮ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಸಿಸ್. ಗಿರಿಜಾ ಅಕ್ಕ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸೂರ್ಯ ಅವರು. ಸೂರ್ಯ ಏನು ಸ್ಪೆಷಲ್ ನಿಮ್ದು ನಾಷ್ಟ ಅಂತ ಕೇಳಿದ್ರೆ, ಹೌದು ಸೂರ್ಯ ನಾಷ್ಟ ಅಂತ ಹೇಳಲೇ ಇಲ್ಲ ಮರ್ರೆ. ಸೂರ್ಯ ಸಪೋರ್ಟಲ್ಲಿದ್ದಾರೆ ಏನು ಸ್ಪೆಷಲ್? ಹೌದು ಆಯಿತು ಸಿಸ್, ಲೆಮನ್ ರೈಸ್ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಸಿಸ್. ನಾನು ಏನು ಗೊತ್ತಾ, ನಾನು ಇವತ್ತು ಲೈವ್ಗೆ ಬರಲಿಕ್ಕೆ ಇರಲಿಲ್ಲ ಗಿರಿಜಾ ಸಿಸ್. ನಾನು ನಿನ್ನೆ ಡಿಸೈಡ್ ಮಾಡಿದ್ದೆ ಮುಂದೆ ಲೈವ್ ಮಾಡೋದಿಲ್ಲ ಅಂತ. ಮತ್ತೆ ನಿನ್ನೆ ಒಂದು ಫೇಕ್ ಐಡಿ ಬಂದಿತ್ತು ಗಿರಿಜಾ ಸಿಸ್ ನನ್ನ ಲೈವಿಗೆ. ಯೂಟ್ಯೂಬ್ನಿಂದ ಕಮ್ಯುನಿಟಿ ಗೈಡ್ಲೈನ್ಸ್ ಉಲ್ಲಂಘನೆ ಮಾಡಿದ್ದೀರಾ ಅಂತ ವಾರ್ನಿಂಗ್ ಬಂದಿತ್ತು ನನಗೆ. ಯೂಟ್ಯೂಬ್ ಟೀಮ್ ಅಂತ ಇತ್ತು ಅದರಲ್ಲಿ. ನಾನು ತುಂಬ ಹೆದರಿ ಹೋಗಿದ್ದೆ ಮಾರ್ರೆ, ನಂದು ಲೈವ್ಗೆ ಏನಾದರೂ ಡೇಂಜರ್ ಆಯಿತಾ ಅಂತ. ಏನಾಯ್ತು ಅಂತ ಗೊತ್ತಿಲ್ಲ ಅಂತ, ಅದಕ್ಕೆ ನಾನು ಲೈವ್ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿದ್ದೆ. ಮತ್ತೆ ಅದು ಫೇಕ್ ಐಡಿ ಅಂತ ಗೊತ್ತಾಗಿ ಇವತ್ತು ಲೈವ್ಗೆ ಬಂದದಿಲ್ಲ, ಅದಿದ್ರೆ ನಿನ್ನೆಗೆ ಹೆಂಡ್ ಲೈವ್. ಸೂರ್ಯ ತಮ್ಮ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ನನಗೆ ವಿಡಿಯೋ ನೋಡಿ ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೇನೆ, ಕಮೆಂಟ್ ಮಾಡಿ ನವೀನ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ನವೀನ್ ಬ್ರೋ ಎನ್ನ ಒಂದುಂಡತೆ ಸಬ್ಬು ಪೂರ ಲೆಸ್ಸ ಅವನುಂಡಿಗೆ ದಾದಂದಿ ಗೊತ್ತಿ ಮುರಂದಿಂಚ 15 ಸಬ್ಬು ಲೆಸ್ಸ ಅಂಡು ದಾದಂದಿ ಗೊತ್ತಾಪುಜು ಮಾರ್ರೆ. ತಿಂಚ ಚಾವಂದ ಅನ್ಕೊಂಡಾಗ ಸಾರಾಗೆ ಇವತ್ತು ಎತ್ತು ನಾಂದಿತ್ತೆ ಸಾರ ತೇಳೋದಿತ್ತಿನ. ಫ್ಯಾಂಟಾಸ್ಟಿಕ್. ರೀತು ಅಕ್ಕ ಇನ್ನೂ ಮಲಿಕೊಂಡಿದ್ದೀಯಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಅವ್ರದ್ದು ಚಾ ತಿಂಡಿ ಎಲ್ಲ ಆಗಿದೆಯಾ? ಸಿಸ್ ಹೌದು ಸಿಸ್, ನಿನ್ನೆ ಒಂದು ಫೇಕ್ ಬಂದದ್ದು ಐಡಿ ನನಗೆ. ಅದು ಅಂದರೆ ಯೂಟ್ಯೂಬ್ ಅವರೇ ಕಳಿಸಿದ್ದು, ಹಾಗೆ ಇದೆ ಐಡಿ ಅದು. ರೀತು ಅವ್ರ ಸಪೋರ್ಟಿಂಗ್. ಹೌದು ಸಿಸ್, ಹೌದು ನಾನು ಹೆದರಿ ಹೋಗಿದ್ದೆ ಗಿರಿಜಾ ಸಿಸ್. ಇನ್ನು ಮೇಲೆ ಲೈವ್ ಮಾಡಿದ್ದೇನೆ ಅಂತ ಡಿಸೈಡೇ ಮಾಡಿದ್ದೆ. ಮತ್ತು ಪ್ರಿನ್ಸಿಸ್ ಅಂತ ಹೇಳಿದೆ. ಪ್ರಿನ್ಸಿಸ್ ಈಗ ಇದು ಮಾಡಬೇಡಿ, ನೀವು ಲೈವ್ ಮಾಡಿ, ಇಲ್ಲದಿದ್ದರೆ ನೋಟಿಫಿಕೇಷನಲ್ಲಿ ಬರ್ತದೆ ಅಂತ ಹೇಳಿದರು ಅವರು. ನೋಟಿಫಿಕೇಷನಲ್ಲಿ ಏನು ಬರಲಿಲ್ಲ, ಇದು ಐಡಿಯೇ ಬಂದದ್ದು ನನ್ನ ಲೈವಿಗೆ. ನನಗೆ ತುಂಬ ಹೆದರಿಕೆ. ಮತ್ತೆ ಮಧ್ಯಾಹ್ನ ಅವರ ಲೈವ್ ಇತ್ತಲ್ಲ, ಅದು ಎಂಡ್ ಮಾಡುವಾಗ ಅವರಿಗೆ ಕೂಡ ಬಂದಿದೆ ಅಂತೆ ಅದಕ್ಕೆ ನಿಮಗೆ ಕೂಡ ಯಾರಿಗಾದರೂ ಬರ್ಬೋದು ಜಾಗ್ರತೆ ಅಂತ ಹೇಳಿದೆ ಅಷ್ಟೇ. ಯಾಕಂದರೆ ನಿಮಗೆ ಕೂಡ ಗೊತ್ತಿರ್ಬೋದಲ್ಲ, ಹೆದರ್ತಾರಲ್ಲ ಎಲ್ಲರೂ ಕೂಡ. ಒಂಜಿ ಡಿವೈಸ್ ಎರ್ನಾಳು 2 ಐಡಿ ಇದು ಸಬ್ಬು ಕೊಡ್ತಿಲ್ಲ ಅವು ಪೋಪುನಿ ಅಂದೆ ಅಂಚನ. ಎನ್ನ 15 ಮುಟ್ಟ ಲೆಸ್ ಅವಂದೇ ಉಂಡಿ ನೈನ್ರು ಕೋಡಿಗೆ ನನ್ನ ಪಣ್ಣ 1,000 ಮುಟ್ಟ ಬತ್ತನ ಲೆಸ್ ಒಂದು ಅತಿ ನಮ್ಮನೆ ಲೆಸ್ ಹಾಪಿನ ಮನೆ ಹೆಂಗೆ ಎಗ್ಗಿಜಿನ ಅಂಚೆ ಲೆಸ್ ಒಂದು ಇತ್ತುಜಿ. ಇನ್ನೂ ಮಲ್ಕೊಂಡಿದ್ದೀರಾ ಕಾಲೇಜ್ ಸೂರ್ಯ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಕಾಲೇಜ್ ಇರೋ ಇನ್ನೂ ಮಲ್ಕೊಂಡಿದ್ದಾರೆ ಅಂತ. ಕಿರೀಟ ಹೋಯ್ತು ಅಕ್ಕ, 2 ಬಂತಲ್ಲ ಸೂರ್ಯ. 2 ನಂಬರ್ ಇದೆ, 1 ನಂಬರ್ ಯಾರಿಗೆ ಹೋಗಿದೆಯಾ? ಗಿರಿಜಾ ಸಿಸ್ ಹೌದಾ ಸಿಸ್ ಅಂತ ಹೇಳ್ತಾ. ಹೌದು ಗಿರಿಜಾ ಸಿಸ್. ನೈಸ್ ಲೈವ್ ಅಂತ ಹೇಳ್ತಿದ್ದೆ, ಅದಕ್ಕೆ ನಾನು ನಿನ್ನೆಗೆ ಎಂಡ್ ಮಾಡುವ ಅಂತ ಹೇಳಿದ್ದೆ. ನಾನು ಹೇಳಿದೆ ನಿನ್ನೆ ನಾನು ನಾಳೆಯಿಂದ ಲೈವ್ ಮಾಡೋದಿಲ್ಲ. ಪ್ರೀತಿಸಿದ ಲೈವಲ್ಲಿ ಹೇಳಿ ಬಂದೆ ಫಸ್ಟಿಗೆ, ನಾಳೆಯಿಂದ ಲೈವ್ ಮಾಡೋದಿಲ್ಲ. ಎಲ್ಲರೂ ಹೇಳಿದರು ಮಾಡಿ, ಅದೆಲ್ಲ ಇಲ್ಲ, ಅದು ಫೇಕ್ ಐಡಿ ಅಂತ ಹೇಳಿದರು ನನ್ನ ಹತ್ರ. ನನಗೆ ನಂಬಿಕೆ ಇರಲಿಲ್ಲ. ಅದು ಯೂಟ್ಯೂಬ್ನಿಂದಲೇ, ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಟರ್ಮಿನೇಟ್ ಅಂತ ಬರ್ತದೆ ಅದರ ಹೆಸರು. ಮನಶ್ರೀ ಇದ್ರು ಆಗ ನನ್ನ ಲೈವಲ್ಲಿ. ನಿನ್ನೆ ಮನಶ್ರೀ ನಾನು ಲೈವ್ ಎಂಡ್ ಮಾಡುವಾಗ ನೀವಿದ್ರಲ್ಲ, ಸಡನ್ ಲೈವ್ ಎಂಡ್ ಆದದ್ದು ನಂದು. ನಾನು ನಿಮ್ಮೆಲ್ಲ ಮೆಸೇಜ್ ಎಲ್ಲ ಓದಲೇ ಇಲ್ಲ. ನನಗೆ ಒಂದು ಐಡಿ ಬಂದಿತ್ತಲ್ಲ, ಅದು ನಿಮಗೆಲ್ಲ ಕಾಣ್ತಾ ಇರಲಿಲ್ಲ, ಕಾಣಬೇಕು ಗೊತ್ತಿಲ್ಲ ನನಗೆ. ಅದೊಂದು ಐಡಿ ಬಂದಿತ್ತು ಯೂಟ್ಯೂಬದು, ಒಂದೇ ಮೆಸೇಜ್ ಬಂದದ್ದು, ನಿಮ್ಮ ಚಾನಲನ್ನು ಟರ್ಮಿನೇಟ್ ಮಾಡ್ತೇವೆ ಅಂತ ವಾರ್ನಿಂಗ್ ಹಾಗೆ ಬಂದಿತ್ತು. ಅದಕ್ಕೆ ನಾನು ಲೈವೇ ಎಂಡ್ ಮಾಡಿದ್ದು. ಟೀಮ್ ಯೂಟ್ಯೂಬ್ ಅಂತ ಇತ್ತು, ಲಾಸ್ಟಿಗೆ ಟೀಮ್ ಯೂಟ್ಯೂಬ್ನಿಂದ ಕಳಿಸಿದ್ದಂತ ಇತ್ತು. ಊಟ ಆಯಿತಾ ಅಂತ ಕೇಳ್ತಾ ಇದ್ದಾರೆ ಮನಶ್ರೀ. ಆಗಿದೆ, ಊಟ ಅಲ್ಲ, ನಾನು ತಿಂಡಿ ತಿಂದಿದ್ದೇನೆ. ಸೂರ್ಯ ಏನು ಟಿಫಿನ್ ಅಂತ ಕೇಳ್ತಾ ಇದ್ದಾರೆ ಮನಶ್ರೀ. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ? ಲೈಕ್ ಯಾರೆಲ್ಲ ಕೊಡಲಿಲ್ಲ ಲೈಕ್ ಕೊಡಿ. ಕಾಣಿಸ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಕಾಣಿಸ್ತಾ ಇರಲಿಲ್ಲ. ಹೌದು,
ಅದಕ್ಕೆ ನನಗೆ ಹೆದರಿಕೆ ಆಯಿತು. ಏಕೆಂದರೆ ಹೌದಲ್ಲ, ಇವರಿದ್ದರು, ಮನಶ್ರೀ ಅವರಿದ್ದರು. ಯಾರಿಗೆ ನಾನು ಕೇಳಿದೆ ಕಾಣಿಸ್ತಾ ಇದೆಯಾ ಇಲ್ಲ ಅಂತ. ಮತ್ತು ನನ್ನ ಅತ್ತಿಗೆಯ ಮೊಬೈಲಲ್ಲಿ ಕೂಡ ನೋಡಿದೆ, ಅವರಲ್ಲಿ ಕೂಡ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ನನಗೆ ತುಂಬ ಹೆದರಿಕೆ ಆಯಿತು. ಅದಕ್ಕೆ ಸಡನ್ ಲೈವ್ ಎಂಡ್ ಮಾಡಿದ್ದು. ಲೈವಲ್ಲಿ ಮೆಸೇಜ್ ಬಂದದ್ದು, ಲೈವಲ್ಲಿ ಐ ಡಿ ಬಂದು ಅದರಲ್ಲಿ ಮೆಸೇಜ್ ಬಂದದ್ದು ಲೈವ್ ಮಾಡ್ತಾ ಇರುವಾಗಲೇ. ನಾನು ಫೇಸ್ ಲೈವ್ ಮಾಡಲಿಲ್ಲ ನಿನ್ನೆ. ಬ್ಲ್ಯಾಕ್ ಸ್ಕ್ರೀನ್ ಇದ್ದು ನಡುವೆ ನಮ್ಮ ಫೋಟೋ ಬರ್ತದಲ್ಲ, ಅದು ಲೈವ್ ಮಾಡಿದ್ದು ನಾನು. ಫೇಸ್ ಲೈವ್ ಮಾಡಲಿಲ್ಲ ನಿನ್ನೆ. ನಾವೀಗ ಕುಶಾಲಲ್ಲಿ ಮಾತಾಡ್ತಾ ಇದ್ವಿ ಎಲ್ಲ ನಗಡ್ಕೊಂಡು. ನಾನು ಏನಾಯ್ತು ಅಂತ ಎನಿಸಿ, ನಾವು ಮಕ್ಕಳ ಶಾಲೆದು ರಜೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಏನದು ನಾವು ಕಮ್ಯುನಿಟಿ ಗೈಡ್ಲೈನ್ಸ್ ಏನು ಉಲ್ಲಂಘನೆ ಮಾಡಿದ್ದೇವೆ ಅಂತ ನನಗೆ ಆಯಿತು. ಆಗ ರೀತು ಅಕ್ಕ ನೀವು ಬನ್ನಿ ಕಾಲೇಜಿಗೆ ಹೋಗೋಣ. ಹೌದೌದು, ಕರ್ಕೊಂಡು ಹೋಗು ಸೂರ್ಯ ರಿತುವನ್ನು. ರಿತು ನೀವು ಕಾಲೇಜಿಗೆ ಹೋಗ್ತೀರಾ? ನಿಮ್ಮ ವಾಯ್ಸ್ ಕೇಳಿದರೆ ನನಗೆ ನೀವು ಕಾಲೇಜ್ ಹುಡುಗಿಯಾಗಿ ಆಗ್ತದೆ ರಿತು. ಅದುವೇ ಯೂಟ್ಯೂಬ್ನಿಂದ ಬಂದದ್ದು, ಲೈವ್ ಟರ್ಮಿನೇಟ್ ಎಂಥದ್ದು ಬಂತದ್ದು. ನಾನು ಲೈವ್ ಟರ್ಮಿನೇಟ್ ಮೆಸೇಜ್ ಅಂತ ಬಂದಿತ್ತು. ನಿಮ್ಮ ಲೈವಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಉಲ್ಲಂಘನೆ ಆಗಿದೆ ಅಂತ ಇಂಗ್ಲೀಷಲ್ಲಿ ಬರೆದಿತ್ತು. ಹೌದೌದು, ನನ್ನ ಡಿ ಪಿ ಇತ್ತು ನಿನ್ನೆ. ನನ್ನ ಡಿ ಪಿ ಮಾತ್ರ ಇದ್ದದ್ದು, ನನ್ನ ಫೇಸ್ ಇರಲಿಲ್ಲ ನಿನ್ನೆ. ಅಯ್ಯೋ ಇಲ್ಲ ಸಿಸ್, ಮದುವೆ ಆಗಿ 2 ಕಿಡ್ಡಿದೆ. ಹೌದಾ, ಮದುವೆ ಆಗಿದೆಯಾ ರೀತು ನಿನಗೆ? ಗೊತ್ತೇ ಆಗೋದಿಲ್ಲ ರೀತು ನಿಮ್ಮ ವಾಯ್ಸ್ ಕೇಳಿ. ನೀವು ಕಾಲೇಜ್ ಹುಡುಗಿಯಾಗಿ ಆಗ್ತದೆ ನನಗೆ. ನಿಮ್ಮ ಡಿ ಪಿ ಇತ್ತು. ಹೌದು ಹೌದು ಸಿಸ್ ಅಂತಾರೆ. ಅಯ್ಯೋ ಸೂರ್ಯ ಅಂತ ಹೇಳ್ತಾ ಇದ್ದಾರೆ. ರಿತು ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಹಾಯ್ ದುರ್ಗಾ ಸಿಸ್, ಗುಡ್ ಮಾರ್ನಿಂಗ್. ಶ್ರೀಧರ್ ಬ್ರೋ ಇದ್ರಲ್ಲ ನಿನ್ನೆ ಲೈವಲ್ಲಿ ನಾನು ಎಂಡ್ ಮಾಡುವಾಗ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಕಾಫಿ ಆಯ್ತಾ ಶ್ರೀಧರ್ ಬ್ರೋ? 2 ಕಿಡ್ 1 by 1 ಗರ್ಲ್. ಹೌದಾ, ನನಗೆ ನಿಮ್ಮ ವಾಯ್ಸ್ ಕೇಳಿ ಕಾಲೇಜ್ ಹುಡುಗಿಯಾಗಿ ಆಗ್ತದೆ. ಅದಕ್ಕೆ ಕೇಳಿದ್ದು ಸೂರ್ಯನ ಹತ್ರ ಕರ್ಕೊಂಡು ಹೋಗು ಕಾಲೇಜಿಗೆ ಅಂತ. ಮೇಲಲ್ಲಿ ಮೆಸೇಜ್ ಬಂದಿಲ್ಲ ಅಲ್ವಾ? ಇಲ್ಲ ಮೇಲ್ ಬಂದಿಲ್ಲ. ನಾನೆಲ್ಲ ಚೆಕ್ ಮಾಡಿದೆ ಗಿರಿಜಾ ಸಿಸ್, ಮೇಲ್ ಬಂದಿಲ್ಲ. ಮತ್ತು ಇದು ಯೂಟ್ಯೂಬಲ್ಲಿ ನಮ್ಮ ಸ್ಟುಡಿಯೋ ಉಂಟಲ್ಲ, ಸ್ಟುಡಿಯೋದ ನೋಟಿಫಿಕೇಶನ್ ಬರ್ತದೆ, ಅದರಲ್ಲಿ ಕೂಡ ಏನು ಬರಲಿಲ್ಲ. ಈಗ ಹಾಗೆಲ್ಲ ಆಗಿದ್ರೆ ನನಗೆ ಲೈವ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದು ಲೈವ್ ಇದು ಬಂದ್ ಮಾಡ್ತಾರಲ್ಲ ಅವರು, ಆಫ್ ಮಾಡ್ತಾರೆ ಲೈವ್ ಇದು. ನಾನು ನಿನ್ನೆ ಎದರಿಯೇ ಕೂತ್ಕೊಂಡದ್ದು, ಇನ್ನು ಲೈವ್ ಮಾಡೋದಿಲ್ಲ ಅಂತ. ಲಾಸ್ಟ್ ನಿನ್ನೆಗೆ ಲೈವ್ ಅಂತ. ಅಕ್ಕ ಕಿಡ್ಸನ್ನು ಮನೆಗೆ ಬಿಟ್ಟು ಬನ್ನಿ. ಹೌದೌದು, ಈಗ ರೀತು ಬೈತಾರೆ ಸೂರ್ಯನಿಗೆ. ಏನು ಕಾಣಿಸಲಿಲ್ಲ ದುರ್ಗಸ್. ಹೌದೌದು, ಯಾರಿಗೆ ಕೂಡ ಕಾಣಿಸಲಿಲ್ಲ ಶ್ರೀಧರ್ ಬ್ರೋ, ಯಾರಿಗೆ ಕಾಣಿಸಲಿಲ್ಲ. ನಾನು ರಪ್ಪ ಲೈವ್ ಎಂಡ್ ಮಾಡಿದೆ. ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಕೂಡ ಹೋಗಲಿಲ್ಲ ಯಾರ ಹತ್ರ ಕೂಡ. ಅಲ್ಲಿ ಒಂದು ಐ ಡಿ ಬಂದಿದೆ ನೋಡಿ ಅಂತ ಹೇಳಲಿಕ್ಕೆ ಕೂಡ ಹೋಗಲಿಲ್ಲ ಯಾರ ಹತ್ರ ಕೂಡ. ಹಾಗೆ ನಾನು ಡೈರೆಕ್ಟ್, ನನಗೆ ಹೆದರಿಕೆ ಆಯಿತು, ಡೈರೆಕ್ಟ್ ಲೈವ್ ಎಂಡೇ ಮಾಡಿದ್ದು ನಾನು. ನಿನ್ನೆ ನಿಮ್ಮ ಡಿ ಪಿ ನೋಡಿದ್ದಕ್ಕೆ ಮಾಮೂಲಿಗಿಂತ ಸ್ವಲ್ಪ ಹೆಚ್ಚಿಗೆ ಲಾಭ ಬಂದಿದೆ. ಹೌದಾ ಮನಶ್ರೀ? ಅಯ್ಯೋ ದೇವ, ಸೂಪರ್ ಸಪೋರ್ಟಲ್ಲಿದ್ದಾರೆ ಗಿರಿಜಾ ಸಿಸ್. ಹೌದೌದು ದುರ್ಗಾ ಸಿಸ್, ನೀವು ಯಾರಿಗೂ ಹೇಳಲಿಲ್ಲ. ಹೌದೌದು, ನಾನು ಯಾರಿಗೂ ಹೇಳಿಲ್ಲ. ನಾನು ಫಸ್ಟಿಗೆ ಪ್ರೀತಿಸಿಗೆ ಹೇಳಿದ್ದು, ಪ್ರೀತಿಸಿ ಹೀಗೆ ಆಗಿದೆ ಅಂತ ಹೇಳಿದ್ದು ಪ್ರೀತಿಸಿಸ್ ಹತ್ರ. ಅದಕ್ಕೆ ಅವ್ರು ಹೇಳಿದ್ರು, ನೀವು ಹೆದರ್ಬೇಡಿ, ಏನಾಗೋದಿಲ್ಲ, ಪ್ರೈವೇಟ್ಗೆ ಹಾಕಿಲ್ಲ ಇವನು, ಮತ್ತೆ ನೋಡುವ ಅಂತ ಹೇಳಿದರು. ಅವ್ರು ನನಗೆ ಧೈರ್ಯ ತುಂಬಿದ್ರು. ನಾನು ಒಂದೇ ನಾನು ಲೈವ್ ಮಾಡೋದಿಲ್ಲ ಇನ್ನು ಎಂದೆ ಅಂತ. ಹಾಗೆ ಎಂಡ್ ಮಾಡಿದ್ರೆ. ಹೌದೌದು, ಎಂಡ್ ಮಾಡಿದ್ದೆ. ಸೂರ್ಯ ಬನ್ನಿ ಬೈಕ್ ತಗೊಂಡು ಅಂತ ಹೇಳ್ತಾ ಇದ್ದಾರೆ ನೋಡಿ. ಸೂರ್ಯ ರೀತು ಕರಿತಾ ಇದ್ದಾರೆ ಬೈಕ್ ತಗೊಂಡು ಹೋಗ್ಬೇಕಂತೆ, ಅವ್ರು ಬರ್ತಾರೆ ಕಾಲೇಜಿಗೆ. ಹಾಯ್ ಗುಡ್ ಮಾರ್ನಿಂಗ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಗಿರಿಜಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಗಿರಿಜಾ ಸಿಸ್. ಬರ್ತೀನಿ ನಿಮ್ಮೊಟ್ಟಿಗೆ ಕಾಲೇಜ್ಗೆ ಅಂತ. ಅಡ್ಮಿಷನ್ ಮಾಡಾಯ್ತಾ? ರೀತು ಬರ್ತಾರೆ. ಗಿರಿಜಾ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಎಲ್ಲಿದ್ದೀರಾ ಕೇಳ್ತಾ ಇದ್ದಾರೆ. ಸೂರ್ಯ ಅವರ ಮನೆಯಲ್ಲಿದ್ದಾರೆ. ನೋ ಟೆನ್ಷನ್, ಬಿ ಎ ಪೀಸ್ ದುರ್ಗಾ. ಹೌದು, ನಿನ್ನೆ ಟೆನ್ಷನ್ ಆಗಿದೆಯಾ ಶ್ರೀಧರ್? ತುಂಬ ಅಂದರೆ ತುಂಬ ಟೆನ್ಷನ್ ನಿನ್ನೆ ನನಗೆ. ಯಾಕೆಂದರೆ ನಾವು ಅಷ್ಟು ಕಷ್ಟಪಟ್ಟು ಲೈವ್ ಮಾಡಿರ್ತೇವಲ್ಲ, ಇದು ಒಂದೊಂದು ನೋಟಿಸ್ ಬಂದರೆ ನಾವು ಎಂತ ಮಾಡೋದು ಮಾರ್ರೆ, ಕಷ್ಟ. ನಾನು ತುಂಬ ಹೆದರಿದ್ದೆ ಅಂದರೆ ತುಂಬ ಹೆದರಿದ್ದೆ. ರೀತು ಅವರು ಸಪೋರ್ಟಿಂಗಲ್ಲಿದ್ದಾರೆ. ಓಕೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ನೈಸ್ ಲೈವ್ ಅಂತ ಹೇಳ್ತಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಗಿರಿಜಾ ಸಿಸ್. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ರೀತು.
ನಾನು ಮತ್ತೆ ನಿಮ್ಮ ಲೈವಲ್ಲಿ ಕೂಡ ಹೆಚ್ಚು ನಿಲ್ಲಿಲ್ಲ, ನಿಮ್ಗೆ ಗೊತ್ತಿರ್ಬೋದು ಶ್ರೀಧರ್ ಬ್ರೋ. ಸ್ವಲ್ಪ ನಿಮ್ಮ ಹತ್ರ ಮಾತಾಡಿ ಮತ್ತೆ ಬಾಯ್ ಅಂತ ಹೇಳಿ ಓದೋದಲ್ಲ ನಾನು ನಿನ್ನೆ ಕೂಡ. ನನಗೆ ಏನೋ ಎಂಥದ ಟೆನ್ಷನಲ್ಲಿದ್ದೆ ನಾನು. ಮತ್ತು ಪ್ರೀತಿಸಿದ ಲೈವಲ್ಲಿ ಕೂಡ ಹಾಗೆ ಸ್ವಲ್ಪ ಮಾತಾಡಿದೆ ಅವರ ಹತ್ರ, ಸ್ವಲ್ಪ ಕೆಲವರ ಹತ್ರ ಎಲ್ಲ ಕೇಳಿದೆ ಇದರ ಬಗ್ಗೆ. ಯಾರಿಗೆ ಕೂಡ ಹಾಯಿಗೆ ಏನು ಹೇಳಲೇ ಇಲ್ಲ ನಾನು. ಬಂದೆ ಬೈಕ್ ವಾಶ್ ಮಾಡ್ತೀರಾ, ಇವತ್ತು ರೀತು ಕುತ್ಕೊಳ್ಬೇಕಲ್ಲ, ಅದಕ್ಕೆ ಬೈಕ್ ವಾಶ್ ಅಲ್ವಾ ಸೂರ್ಯ. ಮಳೆ ಕಮ್ಮಿ ಆಯಿತು. ಇಲ್ಲ ಮಳೆ ಉಂಟು, ರಜೆ ಕೊಟ್ಟಿದ್ದಾರೆ ಸ್ಕೂಲ್ಗೆ. ರೀತು ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ, ಶ್ರೀಧರ್ ಬ್ರೋ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆಯಿತಾ. JNS ಇದು ಮೋನೋ ಆಯಿತು ಸಿಸ್. ಹೌದಾ, JNS ಅವ್ರದ್ದು ಮೋನೋ ಆಗಿದೆಯಾ? ಓ ಪರವಾಗಿಲ್ಲ, ಒಳ್ಳೇದಾಯ್ತಲ್ವಾ. ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಕೂಡ. ಅವ್ರದ್ದು ವರ್ಷ ಆಯ್ತಾ ಅಂತಲ್ಲ ಗಿರಿಜಾ ಸಿಸ್. ನೀವು ಲೈವ್ ಸ್ಟಾರ್ಟ್ ಮಾಡುವ ಮೊದಲು ದೇವರ ಹಾಡು ಹೇಳಿ. ಹೌದೌದು, ಒಮ್ಮೊಮ್ಮೆ ಹೇಳ್ತೇನೆಯ. ಮೊನ್ನೆ ಕೆಲವೊಂದು ಸಲ ಹೇಳುವುದಿಲ್ಲ, ಕೆಲವೊಂದು ಸಲ ಹೇಳ್ತೇನೆ ನಾನು. ದೇವರ ಹಾಡು ಹೇಳ್ತೇನೆ ಯಾವಾಗಲೂ. ದೇವರನ್ನು ನೆನೆಸಿ ಒಮ್ಮೊಮ್ಮೆ ಕುತ್ಕೊಳ್ತೇನೆ ಅಲ್ಲ. ನಾನು ಈಗ ಜೋರು ಹೇಳಿದ್ರು ಮನಸ್ಸಲ್ಲಿ ಫಸ್ಟ್ ದೇವರಿಗೆ ವಂದಿಸಿಯೇ ಕುತ್ಕೊಳ್ಳೋದು, ದೇವರ ಮೇಲೆ ಭಾರ ಹಾಕಿ ಕುತ್ಕೊಳ್ಳೋದು. ಹಾಗೆ ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಗಿರಿಜಾ ಸಿಸ್. ಥ್ಯಾಂಕ್ ಯು ಶ್ರೀಧರ್ ಬ್ರೋ. ಶರಣು ಬೆಳಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ, ಶರಣು ಶಾಂಬನ ಪ್ರೀತಿ ಪುತ್ರನೇ, ಶರಣು ಜನರಿಗೆ ಮಿತ್ರನೇ, ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ. ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ, ಶ್ರೀಧರ್ ಬ್ರೋ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಕರಾವಳಿ ಕಡೆ ಇನ್ನು 4 ದಿನ ಹೆಚ್ಚು ಮಳೆ ಅಂತ ಪೇಪರ್ ನ್ಯೂಸ್ ಬಂದು. ಹೌದೌದು, ಅಲರ್ಟ್ ಇದೆ. ಸ್ಕೂಲಿಗೆಲ್ಲ ರಜೆ ಕೊಟ್ಟಿದ್ದಾರೆ. ನಿನ್ನೆ ಬೆಳಿಗ್ಗೆ ಒಂದು ಮಳೆ ಬಂದಿತ್ತು, ಎಂಥ ನೀರು, ಎಲ್ಲ ಹಳ್ಳ ಎಲ್ಲ ತುಂಬಿ ಆಗಿದೆ. ಯಾವುದು ರೋಡ್ ಯಾವುದು ಹಳ್ಳ ಅಂತ ಗೊತ್ತಾಗ್ತಾ ಇರಲಿಲ್ಲ, ಹಾಗೆ ಆಗಿದೆ ನಿನ್ನೆ ಬೆಳಿಗ್ಗೆ. ಮತ್ತೆ ಅದು ಆ ಮಳೆ ಮತ್ತೆ ಬರಲಿಲ್ಲ, ಮತ್ತೆ ರಾತ್ರಿಗೆ ಬಂದಿರ್ಬೋದು. ಈಗ ಇನ್ನು ಬರುವ ಲಕ್ಷಣ ಎಲ್ಲ ಇದೆ, ಮೋಡ ಇದೆ ತುಂಬ, ಬಂದರೆ ನಿಲ್ಲೋದಿಲ್ಲ. ದೇವರ ಮೇಲೆ ಭಾರ ಹಾಕುವುದಂದ್ರೆ ಏನು ಅಂದರೆ, ದೇವರ ಮೇಲೆ ಭಾರ ಹಾಕುವುದಂದರೆ ದೇವರನ್ನು ನೆನಪಿಸಿಕೊಳ್ಳೋದು, ದೇವರನ್ನು ಸ್ಮರಿಸುವುದು ಅಂತ. ಹಾಗೆ ಹೌದು ಹರೀಶ್ ಬ್ರೋ, DC ರಜೆ ಕೊಡ್ತೀರ ಅಂದಂದು ಕೋಳೆ DC ಬಗ್ಗೆನೇ ಪಾತ್ರ ನಂಗೆ ಇಂಚ ಬೈದೀನಿ ಯೂಟ್ಯೂಬ್ದ. ಅವು ಬೈದೀನಿ. ನಾವು DC ಬಗ್ಗೆ ಮಾತಾಡ್ತಾ ಇದ್ದೇವಲ್ವ, DC ರಜೆ ಕೊಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಮಾತಾಡ್ತಿರುವಾಗಲೇ ಅದು ಬಂದದ್ದು ಯೂಟ್ಯೂಬ್ದು, ಇದು ಫೇಕ್ ID ಬಂದದ್ದು. ಅದಕ್ಕೆ ನಾನು ಲೈವ್ ಎಂಡ್ ಮಾಡಿದ್ದು, ಹಾಗೆ ಅದನ್ನು. ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ, ಶ್ರೀಧರ್ ಬ್ರೋ ಸಪೋರ್ಟಿಂಗ್ ಅಲ್ಲಿದ್ದಾರೆ, ಹರೀಶ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಹರೀಶ್ ಬ್ರೋ. ಕಾಫಿ ಆಯ್ತಾ ನಿಮ್ಮದು? ಎಂತ ತಿಂಡಿ? ಹೌದಾ, ಜೋರು ಮಳೆನಾ? ಹೌದೌದು ಸಿಸ್, ಇನ್ನು 2-3 ದಿನ ಇದೆ ಅಂತ ಹೇಳ್ತಾ ಇದ್ದಾರೆ ಮಳೆ. 30 ತಾರೀಕು ತನಕ ಇದೆ ಅಂತ ಹೇಳ್ತಾರೆ. 2-3, ಹೌದು 2-3. ಹಾಗಿದ್ರೆ DC ಬಗ್ಗೆ ಮಾತು ಬೇಡ. ಹೌದೌದು, ಇನ್ನು ಪುನಃ ಬಂದರೆ ಅಲ್ವಾ, ಅದು ಕಷ್ಟ ಆಗ್ತದೆ ಮಾರ್ರೆ. ಮಾತಾಡಿದ್ದು ಯಾರ ಬಗ್ಗೆ ಮಾತಾಡಲು ಕೂಡ ಹೆದರಿಕೆ ಆಗ್ತದೆ, ಹಾಗೆ ಆಗಿದೆ ಈಗ. ಫ್ಯಾಂಟಾಸ್ಟಿಕ್ ಲೈವ್ ಅಂತ, ಅದು ಕೂಡ ನಾನು ತುಂಬ ದಿನದ ನಂತರ ಬೆಳಿಗ್ಗೆ ಲೈವ್ ಮಾಡಿದ್ದು. ನಿನ್ನೆ ಬೆಳಿಗ್ಗೆನೇ ಮೂಡ್ ಅಪ್ಸೆಟ್ ಆಗಿದೆ. ಮನಶ್ರೀ ಅವರು ಸೂಪರ್ ಸಪೋರ್ಟ್. ಮನಶ್ರೀ ಅವರೇ, ಎಂತ ತಿಂಡಿ ನಿಮಗೆ? ಏನು ತಿಂದಿಲ್ಲ. ದಾಲ ತಿಂತಿದ್ದಾರೆ ಹರೀಶ್ ಬ್ರೋ, ಯಾಕೆ ತಿಂದಿಲ್ಲ? ಫ್ಯಾಂಟಾಸ್ಟಿಕ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಬೇಜಾರು ಮಾಡ್ಕೋಬೇಡಿ ದುರ್ಗಾ ಸಿರಿ, ಇಟ್ಸ್ ಓಕೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಇವತ್ತು ಸ್ವಲ್ಪ ಸರಿಯಾಗಿದೆ ಶ್ರೀಧರ್ ಬ್ರೋ. ನಿನ್ನೆ ಮತ್ತು ಪ್ರೀತಿಸ್ ನಿನ್ನೆ ಹೇಳಿದರು 2 ಗಂಟೆಗೆ, ಮತ್ತು ಕಾಲ್ ಮಾಡಿದ್ರು ನನಗೆ ಹೇಳಿದರು, ಅದು ನನಗೆ ಕೂಡ ಬಂದಿದೆ, ನೀವು ಬೇಜಾರು ಮಾಡ್ಕೊಳ್ಬೇಡಿ, ಟೆನ್ಷನ್ ಮಾಡ್ಕೊಳ್ಬೇಡಿ, ಅದು ಫೇಕ್ ID ಹಾಗೆಲ್ಲ ಹೇಳಿದರು. ಅದ ನಂತರ ನನಗೆ ಸ್ವಲ್ಪ ಮೈಂಡ್ ರಿಲೀಫ್ ಆಯಿತು. ಅಂತ ಸ್ವಲ್ಪ ನಾನು ಟೆನ್ಷನಿಂದ ಹೊರಗೆ ಬಂದೆ. ಅದು ಕೂಡ ನಾನು ಎಲ್ಲಿದ್ದೆ ಅಂದರೆ, ನಾನು ಗಣಪತಿಯನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೆ ಆ ಟೈಮಲ್ಲಿ. ಅದು ಗಣಪತಿ ನಮಗೆ ಸ್ವಲ್ಪ ಇದು ಮಾಡಿದಂತ, ಹೆಲ್ಪ್ ಮಾಡಿದಂತ, ಸ್ವಲ್ಪ ಮೈಂಡ್ ಫ್ರೀ ಆಗಲಿಕ್ಕೆ, ಗೊತ್ತಾಯ್ತಾ? ಹಾಗೆ ಕ್ಯಾಮ್ರಾಮ್ಯಾನ್ ಪ್ರಸಜ್ಜ
ಜೊತೆ ಆಂಕರ್ ಸಂಗೀತ. ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ನಮ್ಮ ಶ್ರೀದುರ್ಗ ಚಾನಲ್. 6:15 will support. Bye. Okay, okay. Sis, thank you so much. ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಬಾಯ್, ಟೇಕ್ ಕೇರ್, ಸಿ ಯು. ವಿಘ್ನ ಮಾಡಿದ್ದಾರೆ ಗಣಪತಿಯ ವಿಘ್ನ ನಿವಾರಕ. ಹೌದು, ಗಣಪತಿಯವರೆಲ್ಲ ಸಾಲ್ವ್ ಮಾಡಿದ್ರಲ್ವಾ. ಅದಕ್ಕೆ ಡೈಲಿ 6 ಗಂಟೆಗೆ ಲೈವ್ ಮಾಡಿ ಬೇಗ ಮಾನಿಟೈಸ್ ಮಾಡ್ಕೊಳ್ಳಿ. 6 ಗಂಟೆಗೆ ಬೇಗ ಅದೇಕೆ ಗೊತ್ತಾ, 6 ಗಂಟೆಗೆ ಆಗೋದಿಲ್ಲ, ಮಕ್ಕಳು ಶಾಲೆಗೆ ಹೋಗ್ತಾರಲ್ಲ ಹಾಗೆ. ಹಲೋ ಪ್ರಸಾದ್ ಸರ್, ಹೇಗಿದ್ದೀರಾ? ತಿಂಡಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ರಿತು ಅವರು. ರಿತು ಹಾಯ್ ಅಂತ ಹೇಳ್ತಾರೆ ಪ್ರಸಾದ್ ಅವರು. ಹೌದು ಹೌದು ದುರ್ಗಾ ಸಿಸ್, 6 ಗಂಟೆಗೆ ಯಾರು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ಹೌದು ಬ್ರೋ, 6 ಗಂಟೆಗೆ ಅಂದರೆ ಶಾಲೆ ಇರುವಾಗ ಆಗೋದಿಲ್ಲ, ಇಲ್ಲದಿದ್ದರೆ ಎದ್ದು ಮಾಡ್ಬೋದು. ನಾನು 8 ಗಂಟೆಗೆ ಮಾಡಿದರೂ ಕೂಡ ಜನ ಇಲ್ಲಲ್ಲ ಹಾಗೆ. ಸಂತೋಷ್ ಅವರು ಬಂದರು. ಹಾಯ್ ಸಂತೋಷ್ ಅವರು, ವೆಲ್ಕಮ್. ತಿಂಡಿ ಆಯಿತಾ ನಿಮ್ಮದು ಪ್ರಸಾದ್ ಬ್ರೋ ಅಂತ ಕೇಳ್ತಾ ಇದ್ದಾರೆ ರಿತು ಅವರು. ಬಾಯ್ ಹ್ಯಾಪಿ ಸಿಸ್ ಅಂತ ಬಾಯ್ ಹ್ಯಾಪಿ ಸಿಸ್ ಡಿಯರ್ಸ್. ಓಕೆ ಓಕೆ ಗಿರ್ಜಾ ಸಿಸ್, ಓಕೆ ಓಕೆ, ಥ್ಯಾಂಕ್ ಯು. ಸಂತೋಷ್ ಅವರೇ, ನಿಮ್ಮದು ಕಾಫಿ ಆಯಿತಾ? ವೆಲ್ಕಮ್ ನಿಮಗೆ ಲೈವಿಗೆ. ಪ್ರಸಾದನ ವೆಲ್ಕಮ್ ಲೈವ್ಗೆ. ರೀತು ತಿಂಡಿ ಆಯಿತಾ ಅಂತ ಕೇಳ್ತಾರೆ. ಶ್ರೀಧರ್ ಬ್ರೋ ಸಪೋರ್ಟಿಂಗಲ್ಲಿದ್ದಾರೆ. ಆಯಿತು ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಬ್ರೋ. ದೋಸೆ ಪಲ್ಯ ಚಟ್ನಿ ಆಯಿತು ರೀತು. ನಾನು ಏನು ಇನ್ನೂ ಮಲ್ಕೊಂಡಿದ್ದೇನೆ ಅಂತ ಹೇಳಿದೆ. ಹೌದು, ಅವರಿಗೆ ನಿದ್ದೆ ಬಿಡುವುದಿಲ್ಲ ಬೇಗ. ಅದೇ ಪ್ರಸಾದನ್ನ ಕೋಡೆ 8 ಗಂಟೆ ಆಯ್ತು. ನೀವು ಪ್ರಸಾದನ್ನ ಲೈವ್ಗೆ ಬೈದಿತ್ತರತ್ತೆ. ಪ್ರಸಾದನ ನೀವು ನಿನ್ನೆ ಲೈವ್ ಮಾಡಿದ್ದೀರಲ್ಲ, ನಾನು ಎಂಡ್ ಆದ ನಂತರ ನೋಡುದು ಮಾರ್ರೆ ಲೈವನ್ನು. ಪರವಾಗಿಲ್ಲ, ಹಾಗೆ ಬನ್ನಿ ಫ್ರೆಶ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಬ್ರೋ. ಥ್ಯಾಂಕ್ ಯು. ಮತ್ತೆ ಬರ್ತೇನೆ ಸಿಸ್. ಬಾಯ್. ಓಕೆ ಬಾಯ್ ರಿತು. ಥ್ಯಾಂಕ್ ಯು ಸೋ ಮಚ್ ರಿತು, ಇಷ್ಟು ಹೊತ್ತು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಪ್ರಸಾದ್ ಬಾಯ್ ಅಂತ ಹೇಳ್ತಾರೆ. ಅಂದರೆ ಒಂದು ದಿನಕ್ಕೆ 24 ಗಂಟೆ 6 ಗಂಟೆ ಲೈವ್ ಮಾಡಿ ಬೇಗ ಡಬ್ಲಿಸ್ಕೊಂಡ್ರೆ. ಹಾಗೆ 6 ಗಂಟೆ ಲೈವ್ ಮಾಡಬೇಕು. ಒಬ್ಬ ಯಾರು ಮಾಡಿದ್ರು ಅಲ್ಲ, 1 ಗಂಟೆ ಬಂದರೆ ನೋಡಲಿಕ್ಕೆ ಜನ ಇಲ್ಲ ಮಾರ್ರೆ. ಇನ್ನು 6 ಗಂಟೆಗೆ ನಾನು ಇಲ್ಲಿ ಕೂತ್ಕೊಳ್ಳೆ ಯಾರಿದ್ದಾರೆ ಇಲ್ಲಿ? ನನಗೆ ಬೈದು ಹೋಗ್ಬೋದು ಜನಗಳು. ಇವಳಿಗೆ ಏನು ಕೆಲಸ ಇಲ್ಲ, ಬಂದು ಇಲ್ಲಿ ಕುತ್ಕೊಳ್ತಾರೆ ನಮ್ಮ ಎದುರಿಗೆ ಲೈವ್ಗೆ ಬಂದು ಅಂತ ಬೈದು ಹೋಗ್ಬೋದು. ನನಗೆ ಬೈಗುಳಗಳ ಸುರಿಮಳೆ ಆಗ್ಬೋದು ನನಗೆ 6 ಗಂಟೆ ನಾನು ಲೈವ್ ಮಾಡಿದರೆ. ರಿತು ಅಂತ ಹೇಳ್ತಾ ಇದ್ದಾರೆ. ಪ್ರಸಾದ್ ಅವ್ರು ನಗ್ತಾ ಇದ್ದಾರೆ. ಶ್ರೀಧರ್ ಬ್ರೋ ಸಪೋರ್ಟಿಂಗಲ್ಲಿದ್ದಾರೆ. ಪ್ರಸಾದ್ ಅಂತ ಹೇಳ್ತಾ ಇದ್ದಾರೆ ರಿತು. ಚೌತಿ ಮುಗಿಂಡೆ ಅಕ್ಕ. ಚೌತಿ ಮುಗಿಂಡಿ ನಲ್ಲ ಇಚ್ಚಿ ನೀನು ಒಂಜಿ ಕುಳಂಜಿ ಒಂದು ಗಣಪತಿ ಲಕ್ಕರಿ ನಿಂಗಲ್ಲ ಇಲ್ಲದ ಕೈತಲ್ದ ಅಂಚ ಮೆರವಣಿಗೆ ಬರ್ಪಡು ಇನಿ ಆಯ್ತಾ. ಇನಿ ಬಯ್ಯ ಕೈತಾಂಡು ಗೌಜಿ ಚೌತಿ ಪಂಡ ಈಗ 11 ದಿನ ವರ್ಮ ದಿನ ಅಂಚಪುರ ಕೆಲವು ಕಡೆ ಗಣಪತಿ ಲಕ್ಕೆರೆ ಪುರ ಒಪ್ಪುಣದೆ ಅಪ್ಪ ಅವಳು ಮೆರವಣಿಗೆ ಒಪ್ಪುಣು ಪೋಪುಣನ ಗೌಜಿ ಎಂಕ್ಲೆಗೆ ಕುಡ್ಲದಕ್ಲೆಗೆ ಒಲ್ಪ ಒಪ್ಪುಣಲ್ಲ ಗಣಪತಿನ ನೀವು ಗಣಪತಿ ದೀಪೇರು ಅವಳು ಒಂದು ಮೆರವಣಿಗೆ ಹಾಕ್ಕೊಂಡು ಗಣಪತಿ ನೀಡು ಪಾಡ್ರೆ ಅವು ಪುರ ಒಂಜಿ ಖುಷಿ ಅಂಚ ಓಲ್ಪಣ ಕುಡ್ಲದಕ್ಲೆ ಗೌಜಿ ಅಲ್ಲ ವರ್ಷದ ನೋಡಿಟ್ಟು ಪುರ ಕೂಡ ಆತೆ. ಸಿಯು ರಿತು ಅಂತ ಹೇಳ್ತಾ ಇದ್ದಾರೆ. ಬಾಯ್ ಪ್ರಸಾದ್ ಅಂತ ಹೇಳ್ತಾ ಇದ್ದಾರೆ ರಿತು. ದುರ್ಗಾ ಸಿಸ್, ನನಗೆ ಕೂಡ ಟೋಟಲ್ 3 ಸ್ಟ್ರೈಕ್ ಬಂದಿದೆ 4 ಮಂತ್ನಲ್ಲಿ. ಓ ಮೈ ಗಾಡ್, 3 ಸ್ಟ್ರೈಕ್ 4 ಮಂತಲ್ಲಿ. ಮತ್ತೇನಾಯಿತು ಶ್ರೀಧರ್ ಬ್ರೋ? 3 ಸ್ಟ್ರೈಕ್ ಬಂದರೆ ಚಾನಲ್ ಹೋಗ್ತದೆ ಅಂತ ಹೇಳ್ತಾರಲ್ಲ, ನಿಮಗೆ ಯಾಕೆ ಸ್ಟ್ರೈಕ್ ಬಂದದಷ್ಟು? ನೀವು ನಿಮ್ಮದೇ ಓನಲ್ಲ ಹಾಕುದು ಎಲ್ಲ ಕೂಡ. ಸೂಪರ್ ಸಪೋರ್ಟಲ್ಲಿದ್ದಾರೆ ಮನಶ್ರೀ ಅವರು. ಸಿ ಯು ಪ್ರಸಾದ್ರ ಬನ್ನಿ ಅಂತ ಹೇಳ್ತಾ ಇದ್ದಾರೆ ರಿತು ಅವರು. ಮನಶ್ರೀ ಸಪೋರ್ಟಿಂಗಲ್ಲಿದ್ದಾರೆ. ಓಕೆ ರಿತು ಅಂತ ಹೇಳ್ತಾ ಇದ್ದಾರೆ. ಮನಶ್ರೀ ನಗ್ತಾ ಇದ್ದಾರೆ. ಹೌದು ಮನಶ್ರೀ, ನಾನು 6 ಗಂಟೆ ಬಂದು ಇಲ್ಲಿ ಕೂತ್ಕೊಂಡ್ರೆ ಯಾರು ಮುಖ ನೋಡೋದು? ನಾನು ಬೈದು ಹೋಗ್ಬೋದು. ಓಕೆ ಪ್ರಸಾದ್ ಅವರೇ, ಥ್ಯಾಂಕ್ ಯು. ಬಾಯ್ ಅಂತ ಹೇಳ್ತಾ ಇದ್ದಾರೆ ಪ್ರಸಾದ್ ಅವರು. ಸಪೋರ್ಟಿಂಗಲ್ಲಿದ್ದಾರೆ. ನೀವು ಹೇಳ್ಬೋದು ಮನಶ್ರೀ, ಇವರು ಎಷ್ಟು ಲೈವ್ ಮಾಡೋದು, ಇಲ್ಲಿ ಬಂದು ಕೂತ್ಕೊಳ್ಳೋದು, ನಮಗೆ ಪುರ್ಸೊತ್ತಿರ್ಬೇಕಲ್ಲ ಇವರ ಲೈವ್ಗೆ ಹೋಗ್ಲಿಕ್ಕೆ. ಹಾಗೆ ನೀವೇ ಬೈದು ಹೋಗ್ಬೋದು ಮನಶ್ರೀ. ಥ್ಯಾಂಕ್ ಯು ಮನಶ್ರೀ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಪ್ರಸಾದ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಪ್ರಸಾದ್ ಅಣ್ಣ. ಏನೂ ಆಗಿಲ್ಲ. ಹೌದಾ? ಹಾಗಾದ್ರೆ ಫೇಕ್ ಬಂದದ್ದಾ? ಎಂತ ಶ್ರೀಧರ್ ಬ್ರೋ ಅಲ್ವಾ? ಎಂತ ಜನ ಇರ್ತದೆ ಮಾರ್ರೆ.
ಆರ್ ಸಿ ಬಿದು ಮ್ಯಾಚ್ ಇದೆಲ್ಲ ಹಾಕ್ಲಿಕ್ಕಿಲ್ಲ, ಆರ್ ಸಿ ಬಿದು ಹಾಕ್ಲಿಕ್ಕಿಲ್ಲ, ಮತ್ತು ಬಿಗ್ ಬಾಸ್ದು ಹಾಕ್ಲಿಕ್ಕಿಲ್ಲ, ಹಾಗೆಲ್ಲ ಉಂಟು ಅಲ್ಲಿ. ನಾವು ಮ್ಯಾಚನ್ನು ನಾವೇ ನೋಡಬೇಕಲ್ವ. ಈಗ ನನಗೆ ಯಾರ ಬಗ್ಗೆ ಹೇಳಿಕ್ಕೆ ಹೆದರಿಕೆ ಆಗ್ತದೆ ಶ್ರೀಧರ್ ಬ್ರೋ, ಯಾವುದರ ಬಗ್ಗೆ ಕೂಡ ಕಮೆಂಟ್ ಮಾಡಲಿಕ್ಕೆ ಹೆದರಿಕೆ ಆಗ್ತದೆ. ನಾನಾಗೆ ಯಾವುದ್ರ ವಿಷಯದ ಬಗ್ಗೆ ಕೂಡ ಇನ್ನೊಂದು ಸ್ಟ್ರೈಕ್ ಬರ್ಬೋದು. ಲೈವಲ್ಲಿ ಮಾತಾಡಲಿಕ್ಕೆ ಹೆದರಿಕೆ ಆಗ್ತದೆ. ಫೋನ್ ಹಾಕಿದೆ ಆರ್ ಸಿ ಬಿದ್ ಮ್ಯಾಚ್ ಇದ್ದು, ಆಗ ಸ್ಟ್ರೈಕ್ ಬಂತು. ದಾದಿ ಊರುಡು ಈತು ಜನ ದಾದಿ ಸಂತೋಷ್ ಬ್ರೋ ಒಂದು ಶಬ್ದನ ಅವರು ಇರೋ ರೋಡಿ ಮೇನ್ ರೋಡ್ ಉಂಡು ಇಲ್ಲದ ಕೈತಲ್ ಅಂಚೆ ಜನಕ್ಕಲ್ಲಿ ಫೋನ್ ಬರೋದು ಉಪ್ಪೇರು. ಯಾಕೆ ಅಂದರೆ ನಾನು ಆರ್ ಸಿ ಬಿ ಫ್ಯಾನ್ ಅಲ್ವಾ, ಅದಕ್ಕೆ ಹಾಕಿದ್ದು. ಹೌದು, ಅದೆಲ್ಲ ಹಾಕ್ಲಿಕ್ಕಿಲ್ಲ, ಫ್ಯಾನ್ ಎಲ್ಲ ಲೆಕ್ಕ ಇಲ್ಲ ಅದಕ್ಕೆ. ಆರ್ ಸಿ ಬಿಗೆ ಮತ್ತು ಬಿಗ್ ಬಾಸ್ಗೆಲ್ಲ ಉಂಟಲ್ಲ, ಫ್ಯಾನ್ ಎಲ್ಲ ಲೆಕ್ಕ ಇಲ್ಲ, ಅವರು ಸ್ಟ್ರೈಕ್ ಕೊಟ್ಟೇ ಕೊಡ್ತಾರೆ. ನನಗೆ ನನ್ನ ಒಂದು ಚಾನಲ್ ಹಾಗೆ ಆದದಲ್ಲ, ನಾನು ಬಿಗ್ ಬಾಸ್ ಹಾಕಿದ್ದು, ನಾನು ಫ್ಯಾನ್ ಅಂತ ಹೇಳ್ಕೊಂಡು ಬಿಗ್ ಬಾಸ್ ಹಾಕಿದ್ದು ಶ್ರೀಧರ್ ಬ್ರೋ, ಅದು ಚಾನಲೇ ಹೋಯ್ತು. ಅದಕ್ಕೆ ಈಗ ತಲೆ ಬಿಸಿ ಬೇಡ, ಯಾವುದು ಹಾಕೋದಿಲ್ಲ, ನಮ್ದು ಇದ್ರೆ ಹಾಕೋದು ಅಷ್ಟೇ. ನಾವು ವೀಡಿಯೋ ಮಾಡಿ ಇದ್ದರೆ ನಾವು ವೀಡಿಯೋ ಮಾಡಿ ಹಾಕಿದ್ರು ಕೂಡ ಅದು ಆಗ್ತದೆ. ನಾನು ಮನೆಯಿಂದ ಟಿ ವಿಯಲ್ಲಿ ವೀಡಿಯೋ ಮಾಡಿದ್ದು, ಅದು ಬಿಗ್ ಬಾಸ್ ಇದ್ದು ಟಿ ವಿಯಲ್ಲಿ ಬರ್ತದಲ್ಲ, ಅದನ್ನು ವೀಡಿಯೋ ಮಾಡಿ ಹಾಕಿದ್ದು ನಾನು, ಅದಕ್ಕೆ ಕೂಡ ಸ್ಟ್ರೈಕ್ ಬಂದಿದೆ. ನಾವೆಲ್ಲ ಅವರದ್ದು ಫ್ಯಾನ್ಸ್, ಅವರೆಲ್ಲ ನಮ್ಮ ಲೆಕ್ಕಡೆ ಮಾಡೋದಿಲ್ಲ ಹಾಗೆ. ಶ್ರೀಧರ್ನ ನಗ್ತಾ ಇದ್ದಾರೆ. ಕೋಡೆ ಮೊರನೆ ಲೈವ್ಗೆ ಬೈತಾರೆ ಅಂದೆ, ಕೋಡೆ ಒಂಜಿ ಲೈವ್ಡು ಇಡೀ ಬೈದಿನೇ ಬಾರಿ ಬಂಗೋಡೆ ನಾನು ಕೋಡೆನೆ ಡಿಸೈಡ್ ಬಂದೆ ನಾನು ಲೈವ್ ಮಲ್ಪುಜಿಂದೆಂದು ಹೋತೀನಿ. ನಾನು ಬಕ್ಕ ದಾದನ ಗಣಪತಿ ದೇವಿ ರೈಕೊಂಜಿ ದಾದನ ಒಂದು ಮಲ್ತೇರು ಪಂಡ ಎಡ್ಡೆ ಮಲ್ತೇರು ಐಕ್ಯಾನ್ ಬರ್ತೀನಿ ಪಂಡ ಅವು ಪ್ರಾಬ್ಲಮ್ ಸಾಲ್ವ್ ಮಲ್ತೇರೆ ಎನ್ನ ಅಂಚ ಗಣಪತಿ ದೇವರ ತೂವೇರ ಪೋಪಿನ ಅಪ್ಪಗನೇ ಎಂಕೊಂಜಿ ಕಾಲ್ ಬತ್ತು. ನಾವು ಇಂಚೆಂಚ ಅವು ಫೇಕ್ ಐ ಡಿ ಇರು ಮಂಡೆ ಬೆಚ್ಚ ಮಲ್ಪೊಚ್ಚಿ ಇರು ಲೈವ್ ಮಲ್ಪಲೆ ದಾದ ನಾವು ದೇವೇರ್ನೇ ದಾದನ ಮೈ ಮೆನ್ ಪನೊಲಿ ಅಂಚಾದಿ ಅನ್ನ ಇನ್ನಿನ ಕಲ್ನೆದು ಲೈವ್ಗೆ ಬರ್ತೀನಿ. ನಿಜದ ಎನ್ನ ಲೈವ್ ಕೋಡೆಗೆ ಎಂಡ್ ಆದಿತ್ತು ಅಂಚ ಕೋಡೆ ಪಕ್ಕ ಬೈಯರ್ ಪುಡ್ಸೋತಿತ್ತು ಜಿ ಪಕ್ಕ ಕಾಣೆದಿಂದ ಟೆನ್ಷನ್ ಇತ್ತು. ಕಾಣೆ ಬೇಗ ಲೈವ್ ಬೈದೀನಿ ಕೋಡೆ 7 ಗಂಟೆಗೆ ಬೈದೆ ಲೈವ್ಗೆ ಕಾಣೆ 7 ಗಂಟೆ ಲೈವ್ ಬರ್ತವೆ ಅನಕ ಲೈವ್ ಎಂಡ ನನಗೊಂಜಿ ಯೂಟ್ಯೂಬ್ ಬಿಡ್ದು ಒಂಜಿ ಎಂಕ ನೋಟಿಸ್ ಬರ್ತೀನಿ ಐ ಡಿ ಬರ್ತೀನಿ ಇರ್ನ ಲೈವ್ ಎಂಕಲು ಇರ್ನ ಚಾನಲ್ ಮುಂದೆ ಮಲ್ಪ ಅಂಚೆ ಇಂಚ ಬಂದು ಒಂಜಿ ಬರ್ತಾನೆ ಎಂಗಳು ಯೂಟ್ಯೂಬ್ ಟೀಮ್ ದಾಕಲು ಬಂದು ಐಕೆ ಲೈವ್ ಎಂಡ್ ಮಲ್ತೀನಿ ಐದಕ್ಕೆ ಡಿಸೈಡ್ ಮಾಡ್ತೀನಿ ನಾನು ಲೈವ್ ಮಲ್ಪುಜಿ ಲೈವ್ ಮಲ್ತೀನಿ ನನ್ನ ಚಾನಲ್ಗೆ ತೊಂದರೆ ಹಾಪಣೆ ಅಂತ ಲೈವ್ ಮಲ್ಪಡು ನಾನು ಇಂಕ ಅಂಚ ಯಾನೇ ತೋಜಿದಿಜಿ ಈಗ ಎನ್ನ ಕೋಡೆಗೆ ಎನ್ನ ಲಾಸ್ಟ್ ಲೈವ್ ಆದಿತ್ತದು ಆಂಡ 2 ಗಂಟೆ ರಡ್ಡರೆ ಆನಾಗ ಒಂದು ಕಾಲ್ ಬರ್ತಂಡು ಅವು ಫೇಕ್ ಐ ಡಿ ಎಂಕಲ್ನೆಕ್ಲ ಬೈದಂಡು ಹೌದಾದ ನಾನು ಗಣಪತಿದು ಬೇರೆ ಪೋಪಿನ ನಾನು ಅರ್ಧೊಡಿತ್ತೆ ಪೋಪಿನ ಅವಳು ಗಾಡಿಡಿತ್ತೆ ಅಪ್ಪ ಒಂಜಿ ಕಾಲ್ ಬರ್ತಂಡು ಹೌದಾದ ಗಣಪತಿನೇ ಮಹಿಮೆ ತೋಜೋಡು ಒಂಜಿ ಅಂಚೆ 5 ಪಕ್ಕ ಖುಷಿ ತಿತ್ತೆ ಅನ್ನಂತೆ ಇಜಿನ 5 ಟೆನ್ಷನ್ ಇತ್ತೆ ಅಂತೆ. ನಾನು ಕೂಡ ಅದೇ ಹಾಕಿದ್ದು ಟಿ ವಿಯದ್ದು. ಹೌದೌದು ಶ್ರೀಧರ್ ಅದಕ್ಕೆ ಬಂದು ನನಗೆ ಕೂಡ ಹಾಗೇ ಆಗಿದೆ. 7 ಗಂಟೆಗೆ ಜನ ಇತ್ತಿರಿ ಕೋಡೆ ದಿನ ಎನ್ನದು ಎಂಗೆ ಏಪಲ ಜನ ಒಪ್ಪುಜೇರು ಕೋಡೆ ದಿನ ಎಂಗೆ 7 ಜನ ಇತ್ತೇರು ಪಣ 11 ಲೈಕ್ ಆತನ ಎಂಗೆ 2 ಜನ ಇತ್ತು ನಂಗೆ ಬರ್ಬೋತೀರ ನಾನು ಲೈವ್ ಎಂಡ್ ಮಾಡುವಾಗ 7 ಜನ ಇತ್ತೇರು ಕೋಡೆ ಸಪೋರ್ಟ್ ಉಡು ಯಾರು ಲೈಕ್ ಪಂಡ್ಬಿನಿ ಇನ್ನೊಂದು ಜನ ಒಲ್ಲೇರು ಕಾಣೆ ಬೈದೈತೆ ಜನ ಒಲ್ಲೇருந்து 11 ಲೈಕ್ ಆದಿತ್ತು ನಿಂಗೆ ಅಡ ಏನು ಎಂಡು ಮಲ್ಪ ನಾನು ಇತ್ತು ಜೀವಂತ ಬರ್ತು ಇತ್ತು ಕುಲ್ಲೇರಿತ್ತೆ ಆಣದಾದ ಬಂಡ ಈ ಒಂಜಿ ಫೇಕ್ ಐ ಡಿ ಬತ್ತನತೆ ಎನ್ನ ಮನಸ್ಸು ನಾವು ಯೂಟ್ಯೂಬ್ ದಾಕುಲೆ ಕಡಪುರ್ ನೆಂಕ್ ಈನ ಚಾನಲ್ ದೆಪ್ಪು ಈನ ಎಪ್ಪಳದಾದ ಗೊತ್ತು ನಾನು ಫೇಸ್ ಲೈವ್ ಮಲ್ದು ಜಾನಿ ಕೋಡೆ ಕಾಂಡೆ ಅಂಚ ಹಿಂಗೆ ಪೋಡಿ ಯಾನೆ ನನಗೆ ಲೈವೇ ಎಂಡ್ ಮಾಡ್ತೀನಿ ಎರಡೆಲ್ಲ ಪಂತ ಜೆರೆಗಳ ಬಾಯಿ ಸೀವುದ ಆಲೆಜ್ಜಿ ಸೀದಾ ಎಂಡು ಮಲ್ತು ಸೀದನೇ ಪೋಯ್ನಿ ಅಂಚ ಬಕ್ಕ ಅವು ಐ ಡಿ ಬೇತನಕ್ಲ ಬೈದಿತ್ತನಿಗೆ ಅವು ಫೇಕ್ ಐ ಡಿ ಬಣ್ಣಕ್ಕೆ ಹಿಂಗೆ ಸಮಾಧಾನ ಆಣ ಅಂಚ. ಶ್ರೀಧರ್ ಬ್ರೋ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಐಕೆ ಲೈವ್ಡು ಬೇತೆ ಇಂಚ ಪಿದೇದು ಪುರ ಪಾತೆನ ಮಣ್ಣೆಲ್ಲ ಪೊಡಿಗೆ ಹಾಪುಂದು ಅದನ್ನು. ನಿಖಿಲ್ ಅವರು ಬಂದರು. ಹಾಯ್ ನಿಖಿಲ್, ವೆಲ್ಕಮ್. ನಿಖಿಲ್ ಎಲ್ಲಿದ್ದೀರಾ? ಬಾಂಬೆಯಲ್ಲಿದ್ದೀರಾ ನಿಖಿಲ್? ಭಾರಿ ಅಪರೂಪ ನಿಖಿಲ್. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ನಿಖಿಲ್ ಅವರೇ ಊಟ ಕಾಫಿ ಆಯ್ತಾ ನಿಮ್ಮದು? ಇವತ್ತು ಯಕ್ಷಗಾನ ಇಲ್ವಾ? ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಧರ್, ಥ್ಯಾಂಕ್ ಯು ಸೋ ಮಚ್. ಮುಂಬೈಯಲ್ಲಿದ್ದೀರಾ? ಓಕೆ
ಕಾಫಿ ಆಯ್ತಾ? ಭಾರಿ ಅಪರೂಪ ಆಗಿದ್ದಾರೆ ನಿಖಿಲ್ ಅವರು. ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಬ್ರೋ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. 12 ಗಂಟೆಗೆ ಲೈವ್ ಉಂಟಲ್ಲ ಶ್ರೀಧರ್ ಬ್ರೋ? ಬರ್ಸ ಉಂಡೆ ಕುಡ್ತಾಡ ಅಂದಿ ಬರ್ಸ ಉಂಡು, ಬರ್ಸ ಬರೋಂದೇ ಉಂಡು. ಕೋಡೆ ಇತ್ತು ಜೋರು ಬರ್ಸ ಮಾರ ಓವು ಮಾರ್ಗ ಓವು ಒಂದು ತೋಡು ಒಂದು ಗೊತ್ತಾ ಒಂದಿತ್ತು ಅಂಚ ಆತನು ತೋಡು ಮಾರ್ಗ ಪೂರ ಒಂಜೆ ಆತನು ಕೋಡೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಇದೇ ದುರ್ಗಾ ಸಿಸ್. ಓಕೆ ಓಕೆ, ಮತ್ತೆ ಬರ್ತೇನೆ. ಇವತ್ತು ಈಗ ಬೆಳಿಗ್ಗೆ ಮಾಡಿದ್ರ ಲೈವ್ ಶ್ರೀಧರ್ ಬ್ರೋ? ಬೆಳಿಗ್ಗೆ ಮಾಡಿದ್ರ ನೀವು? ಕಾಫಿ ಆಯ್ತು ಅಂತ ಹೇಳ್ತಾ ಇದ್ದಾರೆ ನಿಖಿಲ್ ಅವರು. ಓಕೆ ಓಕೆ, ಎಂತ ತಿಂಡಿಯಾ ನಿಖಿಲ್? ಮಾಡಿಲ್ವಾ? ಓಕೆ. ಇನ್ನಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ. ದುರ್ಗಾ ಸಿಸ್, ನಿಮಗೆ ಚಂದ್ರಿಕಾ ಅವರು ಗೊತ್ತಾ? ನನಗೆ ಗೊತ್ತುಂಟು, ಆದರೆ ಇಲ್ಲಿ ಯೂಟ್ಯೂಬಲ್ಲಿಯೇ ನೋಡಿದ್ದು, ಮೀಟ್ ಮಾಡಲಿಲ್ಲ ಅವರನ್ನು ನಾನು. ಇಲ್ಲಿ ನಮ್ಮದು ಹತ್ತಿರದವರಂತ ಗೊತ್ತುಂಟು, ಮಂಗಳೂರಿನವರಂತ ಗೊತ್ತುಂಟು, ಧರ್ಮಸ್ಥಳದವರೇನು ಸುಬ್ರಹ್ಮಣ್ಯ ಏನೋ ಇರಬೇಕು ಅವರದು. ಇವತ್ತು ನಾನು ಅವರ ಲೈವಿಗೆ ಹೋಗ್ತಾ ಇದ್ದೆ, ಈಗ ಮಾತ್ರ ಹೋಗ್ತಾ ಇಲ್ಲ. ತುಂಬ ಚೆಂದ ಆಗ್ತದೆ ಅವರ ಲೈವ್. ನನಗೆ ಹೆಚ್ಚು ಸಬ್ಬಾದದ್ದು ಅವರ ಲೈವಲ್ಲಿ. ತುಂಬ ಸಪೋರ್ಟ್ ಮಾಡ್ತಾರೆ ಅವರು, ಚಂದ್ರಿಕಾ ಸಿಸ್. ಅವರು ನಮ್ಮ ಕನ್ನಡ ದೊಡ್ಡ ಯೂಟ್ಯೂಬು. ಹೊಸ ಹೊಸ ಸಾಂಗ್ ಪಲ್ಲೆ, ಹೊಸ ಹೊಸ ಸಾಂಗ್ಗೆ ಗೊತ್ತುಜ್ಜಿಯೇ, ಹೊಸ ಹೊಸ ಸಾಂಗ್ಗೆ ಗೊತ್ತು. ಜವ್ವೆ ಬಂಗಾಂಪಿ ಜೇನ ದನಿಯೋಳೆ ಬೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದಿಗೆ ಇಳಿದೋಳೆ ಜೀವ ಜಲ್ಲೆಂದಿದೆ, ಬೇರೆ ದಾರಿ. ಅದು ಬರುವುದೇ ಇಲ್ಲ, ಹೊಸ ಹೊಸ ಸಾಂಗ್ಗೆ ಬರುವುದಿಲ್ಲ. ಕರೀರಿ, ನಿಮ್ಮ ಲೈವ್ಗೆ ಬರ್ತಾರೆ ಯೂಟ್ಯೂಬರ್. ಹೌದೌದು, ಯೂಟ್ಯೂಬರ್ ಅವರು, ದೊಡ್ಡ ಯೂಟ್ಯೂಬರ್. ಹೌದು, ಖಂಡಿತ ಖಂಡಿತ ಕರೀವ ಖಂಡಿತ. ನನಗೆ ಚಂದ ಅವ್ರದ್ದು ಲೈವ್ಗೆ ಹೋಗೋದಂದ್ರೆ ಇಷ್ಟ ನನಗೆ. ಆದರೆ ನನಗೆ ಒಮ್ಮೊಮ್ಮೆ ಪುರ್ಸೊತ್ತು ಸಿಗೋದಿಲ್ಲ, ಬೇರೆಯವರಿಗೆ ಸಪೋರ್ಟ್ ಮಾಡಲಿಕ್ಕೆ ಹೋಗ್ತೇನಲ್ಲ, ಹಾಗೆ ಪುರ್ಸೊತ್ತು ಸಿಗೋದಿಲ್ಲ. ಯಾಕೆಂದರೆ ಅವ್ರ ಮೌನ ಆಗಿದೆ ಅಲ್ಲ, ನಮಗೆ ಮೇಯ್ನ್ ಈಗ ನಾವು ಬೇರೆಯವರಿಗೆ ಸಪೋರ್ಟ್ ಮಾಡಬೇಕಲ್ಲ, ಹಾಗೆ ಅವ್ರು ಹೋಗ್ತೇನೆ ನಾನು. ಹೌದೌದು, ನಿಮ್ಮ ಲೈವ್ಗೆ ಬರ್ತಾರೆ, ನೋಡಿದ್ದೇನೆ ನಾನು. ಖಂಡಿತ ಖಂಡಿತ ಕರೀವ. ನನಗೆ ಮತ್ತು ಅವರಿಗೆ ಪುರ್ಸೊತ್ತಿರೋದಿಲ್ಲಲ್ಲ, ಯೂಟ್ಯೂಬರ್ ಅಲ್ಲ ಅವರು, ವೀಡಿಯೋ ಮಾಡಲಿಕ್ಕೆ ಉಂಟು ಹಾಗೆ ಉಂಟು ಹಾಗೆ. ಬರ್ತಾಯಿದ್ರು, ನಾನು 1-2 ಸಲ ನನ್ನ ಲೈವ್ಗೆ ಕೂಡ ಬಂದಿದ್ದರು. ಫೇಸ್ ಲೈವ್ ಮಾಡೋದಕ್ಕೆ ಮುಂಚೆ ನನ್ನ ಲೈವ್ಗೆ ಬಂದಿದ್ದರು ಅವರು, ಚಂದ್ರಿಕಾ ಸಿಸ್. ಕೇಂದು ಸಾಕು ಆತನಿಗೆ. ಗುಡ್ ಸಿಸ್ಟರ್ ನನಗೆ ವೈಟ್ ಯೂಟ್ಯೂಬ್ನಲ್ಲಿ. ಹೌದಾ? ಓಕೆ ಓಕೆ ಶ್ರೀಧರ್ ಬ್ರೋ, ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ಹೌದೌದು, ಸಪೋರ್ಟ್ ಮಾಡ್ತಾರೆ, ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅವರು, ತುಂಬ ಸಪೋರ್ಟ್ ಮಾಡ್ತಾರೆ. ಅವರ ವೀಡಿಯೋ ನೋಡಿದರೆ ನಮ್ಮ ವೀಡಿಯೋ ನೋಡ್ತಾರೆ. ನನಗೆ ಪುರ್ಸೊತ್ತೇ ಆಗೋದಿಲ್ಲ ಮಾರ ಯಾರ್ದು ವೀಡಿಯೋ ನೋಡಲಿಕ್ಕೆ. ಕಟೀಲಿಗೆಲ್ಲ ತುಂಬ ಸಲ ಬಂದಿದ್ದರು ಅವರು. ಅವು ಪದ್ಯ ಕೇಂದು ಸಾಕಾತಲ್ಲ ಬಕೋ. ಸೋಲುವೆ ನಿನ್ನ ಪ್ರೀತಿ ಮುಂದೆ ಇಡದೆ ಯಾವ ಲೆಕ್ಕನೇ, ದೇವರ ಮುಂದೆ ಬೇಡುವೆ ನಾನು 7 ಜನುಮ ನಿನ್ನನ್ನೇ. ಅವ್ರು ಆಗ ವರ್ಪುಜಿ ಮಾರ್ರೆ. ನೀನೇ ನಾನಂತೆ ನಾನಂತೆ ನಾನೇ ನೀನಂತೆ ಅದು ರಾಗ ಬರೋದಿಲ್ಲ, ಹಾಗೆ ಕಷ್ಟ ಇದೆ. ಇಲ್ಲದಿದ್ದರೆ ಕೆಲವೊಂದು ಪದ್ಯ ಗೊತ್ತುಂಟು, ರಾಗ ಬರೋದಿಲ್ಲ ಅಷ್ಟೇ. ಮತ್ತು ಲಿರಿಕ್ಸ್ ಬರಬೇಕು, ಲಿರಿಕ್ಸ್ ಬರೋದಿಲ್ಲ, ಹಾಗೆ ಕಷ್ಟ ಆಗ್ತದೆ. ಅದೆಲ್ಲ ಟ್ರೆಂಡಿಂಗಲ್ಲಿ ಉಂಟಲ್ಲ ಈಗ. ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆ ಯಾವ ಲೆಕ್ಕನೇ,
ದೇವರ ಮುಂದೆ ಬೇಡುವೆ ನಾನು 7 ಜನುಮ ನಿನ್ನನ್ನೇ, ನೀನೇ ನಾನಂತೆ ನಾನಂತೆ ನಾನೇ ನೀನಂತೆ ನೀನಂತೆ. ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಅವರು. ಹೌದೌದು ಮಾಡ್ತಾರೆ, ಖಂಡಿತ ಮಾಡ್ತಾರೆ ಅವರು ಮತ್ತು ಕ್ರಾಸ್ಟಸಿಸ್ ಅವರೆಲ್ಲ ಮೋನ ಚಾನಲ್ ಅಲ್ಲ, ಎಲ್ಲ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಕೂಡ. ಜಗ್ಗು ಚಾನಲ್ ಅವರು ಬಂದು ಜನುಮನೆ ಯಾವಾಗೆ ಜಗ್ಗಣ್ಣ ಹೆಂಚಿದೆ ಜಗ್ಗಣ್ಣ ಶ್ರೀಧರ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಅವು ಪದ್ಯ ಜಗ್ಗಣ್ಣ ಪದ್ಯ ಅವನಿಗೆ ಹೊಸ ಪದ್ಯ ಟ್ರೆಂಡಿಗೆ ಉಂಟವು ಪದ್ಯ. ಚಂದ್ರಿಕಾ ಸಿಸ್ ಅವರಿಗೆ ಹೌದು 33K ಸಬ್ಸ್ಕ್ರೈಬರ್ ಇದ್ದಾರೆ. ಹೌದು ಅವರಿಗೆ. ಮತ್ತು ಅವರದು ವೈರಲ್ ಅಲ್ಲ, ಲೈವ್ ಕೂಡ ವೈರಲ್ ಅವರದು. ಪರಿಹಾರ ಜಗ್ಗು ಬ್ರೋ ಪರಿಹಾರ ಜಗ್ಗು ಬ್ರೋ ವೆಲ್ಕಮ್ ಇರಿಗೆ ಲೈವ್ಗೆ. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ನಿಖಿಲ್ ಅವರೇ ಲೈಕ್ ಕೊಟ್ರಾ? ನಿಖಿಲ್ ಪೋಯರಾ ಅಂದ. ಹೌದೌದು ಯಾವಾಗಲೂ ವೈರಲ್ ಅವರದು. ಹೌದೌದು ಚಂದ ಮಾತಾಡ್ತಾರಲ್ಲ ಅವರು. ನಾನು ಸಹ ಹೋಗ್ತಾ ಇದ್ದೆ. ಯಾನ್ ಪರ್ತಜಿ ಕತ್ತಲೆ ಅವು ಕತ್ತಲೆ ಬರ್ಪಡ ಬೇತತಿ ಜಗ್ಗಣ್ಣ ಇತ್ತೆ ಕಾಣೆ ಚಾ ಕರೋಡತ್ತ ಕತ್ತಲೆ ಬರಲಿ ಅವು. ಎಲ್ಲರ ಮೆಸೇಜ್ ರೀಡ್ ಮಾಡ್ತಾರೆ. ಹೌದೌದು ಎಲ್ಲರ ಮೆಸೇಜ್ ಓದ್ತಾರೆ ಅವರು. ಹೌದು ಅವರೆಲ್ಲ ಹೈಡಲ್ಲಿಯೇ 100 ಜನ 150 ಜನ 200 ಜನ ಹೈಡಲ್ಲಿ ಇರ್ತಾರೆ ಮೇಲೆ ನೋಡುವಾಗ ಅಲ್ವಾ ಶ್ರೀಧರ್ ಬ್ರೋ. ಖುಷಿ ಆಗ್ತದೆ ಅವರ ಲೈವ್ಗೆ ಹೋಗೋದಾದ್ರೆ ಖುಷಿ ಆಗ್ತದೆ. ನಾನು ಒಮ್ಮೊಮ್ಮೆ ನೋಡ್ತೇನೆ, ಆದರೆ ಕಮೆಂಟ್ ಹಾಕೋದಿಲ್ಲ. ನೋಡ್ತೇನೆ ಅವರು ಲೈವ್ ನೋಡಿ ಬರ್ತೇನೆ ಒಮ್ಮೊಮ್ಮೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಬ್ರೋ. ಥ್ಯಾಂಕ್ ಯು ಜಗಣ್ಣ. ಕಾಫಿ ಪರಿಹಾರ ದಾದ ತಿಂಡಿ ವೀಡಿಯೋ ಪಾಡ್ದಾರೆ ಬೇತೆ ವೀಡಿಯೋ ಪಾಡ್ನ ತೂಡ ಅಪ್ಪಳತ್ತೆ ಜಗಣ್ಣ ಪನೋಡೀರು. ಹೌದು ಶ್ರೀಧರ್ ಬ್ರೋ, ನಮ್ಮ ಲೈವಲ್ಲಿ 10 ಜನ ಕೂಡ ಇರುವುದಿಲ್ಲ. ಹೈಡಲ್ಲಿ ನೋಡಿದರೆ ಕೂಡ ಇರುವುದಿಲ್ಲ, ಎಲ್ಲಿ ಕೂಡ ಇರುವುದಿಲ್ಲ. ಹೌದು ಅದು ಕರೆಕ್ಟ್. ಮತ್ತು ಚಾನಲ್ ಪ್ರಮೋಟ್ ಮಾಡ್ತಾರೆ ಕಾಣಬೇಕು, ಅವ್ರು ಪ್ರಮೋಷನ್ ಕೊಡ್ತಾರೆ ಅಂತ ಅಲ್ವಾ. ನಾವು ಕರೆದ್ರೆ ಬರ್ತಾರೆ. ಯಾನ್ ಕಾಫಿ ಪರ್ಪುಜಿ ಟೀ ಯಾನ್ಲ ಟೀ ಯಾನ್ ಓಲ ಬರ್ಪೆ ಮಾರ್ರೆ ಜಗಣ್ಣ. ಕಾಫಿ ಟೀ ಹಾರ್ಲಿಕ್ಸ್ ಬೂಸ್ಟ್ ಬಕ ನೀರು ಬಕ ಮಾಲ್ಟ್ ಬಕ ಬಾದಾಮ್ ಮಿಲ್ಕ್ ಯಾನ್ ಓಲ ಪರ್ಪೆ ಆತೇಟ್ ಯಾನ್ ಓಲ ಪರ್ಪು ಜಿಂದಿಜ್ಜಿ ಮಾತ ಪರ್ಪೆ. ಹೌದು ದುರ್ಗಾ ಸಿಸ್ ಪ್ರಮೋಟ್ ಮಾಡ್ತಾರೆ. ಹೌದೌದು ವಿಡಿಯೋ ಪಾಡ್ದನ ವೀಡಿಯೋ ಪಾಂಡ ಪನ್ಪುಜಿ ದಾಯೇ ಜಗಣ್ಣ ಪನೋಡಿ ವೀಡಿಯೋ ಪಾಂಡ ಅಂತೆಕ್ಕೆ ಏನು ಅವಾಗ ತಪ್ಪ ಪೋದಿನ ವೀಡಿಯೋ ತೂಲಿ ಯಾನ್ ತುಂಡ ಮಾತ್ರ ಕಮೆಂಟ್ ಮಾಡು ವೀಡಿಯೋ ಹೊರರ ಈ ರಡ್ಡು ಮಜ್ಜಿ ನಾವು ಬಾಕಿ ಹೊರದಿತ್ತು ನಾವು ರಡ್ಡೆಲ್ಲ ಒಟ್ಟಿಗೆ ತುಪ್ಪೆ ವೀಡಿಯೋ. ಅವು ಭಜನ ಮಂದಿರ ಹರೀಶ್ ಬ್ರೋ, ಅವು ಭಜನ ಮಂದಿರ. ಶುಕ್ರವಾರ ಭಜನೆ ಪುರಾಪುಣ ಅವರು ಪಕ್ಕ ಭಜನೆ ಕೋನಸ್ಲುಂಡು ಒಂದು 50 ಜನ ಮುಟ್ಟಾಪೇರು. ಹಾಂ ಮಲ್ತೆ ತೂಲಗೆ ಪಾಸ್ವರ್ಡ್ ಪಾಡು. ಹಾಂ ಖಾಲಿ ಪರ್ಪಿನ್ ಲೋಟೆ ಬತ್ತೊಂದು ಪರ್ಪಿನ್ ಖಾಲಿ. ಓಕೆ ಬಾಯ್ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡೋದಕ್ಕೆ. ಥ್ಯಾಂಕ್ ಯು. ಯಾನ್ ಎನ್ನ ವೀಡಿಯೋ ಕಮೆಂಟ್ ಬರ್ತೀನಿ ಯಾನ್ ವೀಡಿಯೋ ತೂಕೊಂಡು ಯಾನ್ ಎನ್ನ ವೀಡಿಯೋ ಕಮೆಂಟ್ ಬರ್ತೀನಿ ಅಂದರೆ ಅಲ್ಲ ಯಾನ ಕಮೆಂಟ್ ವೀಡಿಯೋ ತುಂಡ ಮಾತ್ರ ಕಮೆಂಟ್ ಪಾಡು ನೀನು
ಬಕ್ಯಾನ್ ಪೊಕ್ಕಡೆ ಕಮೆಂಟ್ ಪಾಡುಜಿ ಪೊಕ್ಕಡೆ ಈ ವಿಡಿಯೋ ಒಬ್ರಪ್ಪ ಅಪ್ಪಗಾನೆ ಒಂದು ಮಾಡ್ತಾರೆ ಅಪ್ಪಗಾನೆ ಪೋದೆ అని ಕಮೆಂಟ್ ಪಾಡು ನಾವು ಹೆಂಗೆ ಸರಿ ಆಪುಜಿ ಯಾನ್ ವೀಡಿಯೋ ತೂಂಡ ಕಮೆಂಟ್ ವೀಡಿಯೋಗೊಂದು ತೂತುಜಿದ ಪನ್ಪೆ ಯಾನ್ ವೀಡಿಯೋ ತೂತಿನ ಇಜ್ಜಿ ಅಂಚ ಮಲ್ಲಿಕಾ ಸಿಸ್ ಬರ್ತೀರಿ ಹಾಯ್ ಮಲ್ಲಿಕಾ ಸಿಸ್ ವೆಲ್ಕಮ್ ಹಾಯ್ ಸಿಸ್ಟರ್ ಪಣಂದುಲ್ಲೇರು ಹಾಯ್ ಮಲ್ಲಿಕಾ ಸಿಸ್ ಚಾ ಪರಿಯಾರ ದಾದ ತಿಂಡಿ ಲೈಕ್ ಬಂದರೆ ಥ್ಯಾಂಕ್ ಯು ಜಗಬ್ರೋ ಥ್ಯಾಂಕ್ ಯು ಸೋ ಮಚ್ ಲೈಕ್ ಅಂತ ಹೇಳ್ತಾ ಇದ್ದಾರೆ ಜಗಣ್ಣ ಗಣಪತಿದ ವೀಡಿಯೋ ಮಾಡ್ದಾರಾ ಈ ಕಾಲಲ್ಪ ಗಣಪತಿ ಕುಳ್ಳದಿದ್ದೀರಾ ಜಗಣ್ಣ ಮಲ್ಲಿ ಬತ್ತಲು ಅಂತ ಹೇಳಿದ್ರೆ ಥ್ಯಾಂಕ್ ಯು ಮಲ್ಲಿಕಾ ಸಿಸ್ ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಕಾಫಿ ಆಯಿತಾ ಜಗಣ್ಣ ಕಾಫಿ ಟೀ ಆಣತೆ ಮಲ್ಲಿ ಬತ್ತಲು ಯಾನು ಪನ್ಪುಜಿ ಹೊರಗೊಂದು ಪನೊಚ್ಚಿ ತೀರ ಅಂಚ ಪಂಡ ಕೆಲವರಿಗೆ ಅರ್ಥ ಆಪುಜಿ ಸಿಸ್ ಎಂಚ ಪಂಡಯೇ ಪಂಡ ಹೆಂಗೆ ಅರ್ಥ ಇಜ್ಜಿ ಮಲ್ಲಿಕಾ ಸಿಸ್ ಎಂಚ ಪಂಡ ವೀಡಿಯೋ ತೂಪಿನಂದ ಯಾನ್ ವೀಡಿಯೋ ತೂದು ಕಮೆಂಟ್ ಪಾಡು ಬನ್ನಿ ಫುಲ್ ವೀಡಿಯೋ ತೂದು ಅವು ಅರ್ಥ ಇಜ್ಜಾ ಹಿರಿಗೆ ಅರ್ಥ ಇಜ್ಜಾ ಆರಲ್ಲಿ ಈ ಜಗ್ಗೊಂಡೆ ತುಳಿಗೆ ಇತ್ತಾರು ಮೋನೋ ಸ್ಟಾರ್ ಅತ್ತೆ ಯಾರು ಪನ್ಪಿದ್ದಾದೆ ಯಾರು ವೀಡಿಯೋ ಪಾಂಡ ಪನ್ಪುಜಿ ಪನ್ಪಿದಾನೆ ಎಂಗೊಲ್ ತೂಪ ಅಂದ ಯಾರು ಬಂದಿನಿ ಯಾರು ಪನ್ಪುಜಿ ಮಕ್ಕಳಿಗೆ ಯಾರು ಬೇತೇನ ಲೈವ್ ಪೋಡ ಯಾನು ಅವಳು ಪೋದು ಮೆಸೇಜ್ ಮಲ್ತಂಡ ಅರಿಗೇನೋ ಗುಡ್ತಾನೆ ಇಜ್ಜಿ ಜಗ್ಗಣ್ಣಗ ಹೌದು ಅದನ್ನು ಗೊತ್ತಾಪುಜಿ ಇಂಕ್ ಜಗ್ಗಣ್ಣನ ಅವು ದುರ್ಗಾ ಪಂಡ ಏರ್ಕೇನೆ ನಾನು ಕೂಡ ಹೌದಾ ಎಂಚ ಜಗ್ಗಣ್ಣ ಮಾತ್ರ ಎಡ್ಡೆ ಹಾಕೊಂಡಂತೆ ಪಾತೇರೆ ನಾ ಮಕ್ಕಳ ಕೆಲವರು ವೀಡಿಯೋ ತೂವಂದೆ ಕಮೆಂಟ್ ಮಾಡ್ಲಿಕ್ಕೆ ಇಜ್ಜಿ ಆನಂಚ ಅಲ್ಪುಜ್ಜಿ ಜಗಣ್ಣ ನಮ್ಮ ವೀಡಿಯೋ ತುಯ್ಯಡ ತೂತೆ ಬಂತೆ ತೂತುಜಿರ ಇಜ್ಜಿ ಅಂತ ತೂತುಜಿ ಬಂದ್ಬಿಡಿ ಅಂಚ ಕೆಲವರು ತೂಪುಜೇರು ಪನ್ಪೇರು ಅಂದಂದು ನಾವು ನಮ್ಮ ತೂದೆ ಕಮೆಂಟ್ ಮಾಡಿ ನಾಕುಲು ದಾಲಪ್ಪ ನಡಿ ನಮ್ಮ ಕವಿತೆ ಒಂದು ಇಜ್ಜಿ ದಯ ಪಣ್ಣಿಗೆ ನಮ್ಮ ತೂದೆ ಪನ್ಪಿ ನಮ್ಮ ಸತ್ಯ ಪನ್ಪಿನ ಓಲ ಸುಳ್ಳು ಪುರ ದಾಲ ಪಂಡ್ರೆ ಇಜ್ಜಿ ನಮ್ಮ ತೂಂಡ ತೂತೆ ಇಜ್ಜಿರೆ ಇಜ್ಜಿ ಜಗ್ಗಣ್ಣ ಯಾನಿಲ್ಲ ವೀಡಿಯೋ ತುದಿಜಿ ಮಲ್ಲಿಕಾ ಸಿಸ್ ಇಜ್ಜಿ ಯಾನಿಲ್ಲ ವೀಡಿಯೋ ತುದಿಜಿ ಯಾನು ಮಲ್ಲಿಕಾ ಸಿಸ್ನ ವೀಡಿಯೋ ತೂಂದೆ ಮಸ್ತ್ ದಿನ ಅಂಡು ಗೊತ್ತಾಂಡೆ ಕೇರಳ ಸಿಸ್ನಲ್ಲ ವೀಡಿಯೋ ತುದಿಜಿ ಆರ್ಲ ಪನೊಂದುಲ್ಲ ಏನು ವೀಡಿಯೋ ತೋಲೆ ಆ ರೀತಿ ಲೈವ್ ಮಲ್ಪುಜೇರು ಲೈವ್ ಮಲ್ತೊಂದಿಜ್ಜೇರು ಆರ್ನಲ್ಲ ಎಂಚಿನ ಲೈವ್ ಪ್ರಾಬ್ಲಮ್ ಎಂಚಿನ ಏಪತ್ತೊಂದಲ್ಲ ಲೈವ್ ಪ್ರಾಬ್ಲಮ್ಗೆ ಅಂಚ ಪನೊಂದುಲ್ಲೇರು ಆರ್ನ ಲೈವ್ ಅಂಚ ಮಲ್ದಿಜೇರು ಪನ್ಪೇರು ಯಾನು ಒಂಜಿ ದಿನ ಪಾಡ್ದೆ ಜಗ್ಗಣ್ಣ ಯಾನ್ ದಾದ ಗೊತ್ತಿಲ್ಲ ಟಿ ವಿ ವೈಫೈಡ್ ಈನ ವೀಡಿಯೋ ದಿವರ ಪಂದೆ 5 ಗಂಟೆ ದೀತೆ 5 ಗಂಟೆ ಲಕ್ಕಿನ ಅಲ್ಲ ಈನ ವೀಡಿಯೋನೇ ದೀತೀನಿ ಒಂಜಿ ಈನ ವೀಡಿಯೋ ಒಂದೊಂಜಿ ಅರ್ಧ ಗಂಟೆದ ವೀಡಿಯೋ ಗೊತ್ತಾಂಡಿ ಈನ ಆಟದ ತೋಜೋಡು ಅವು ಯಾನ 5 ಗಂಟೆ ದಿನಾಗ ಏತ್ ಆಜಾರೆ ಮುಟನ ಆಜಾರೆ ಮೂಜಿ ವೀಡಿಯೋ ಅರ್ಧ ಗಂಟೆದ ವೀಡಿಯೋ ಆಜಾರೆ ಮುಟ್ಟಲ್ಲ ಆನಾಗ ವೀಡಿಯೋ ಆತಲ್ಲ 5 ಬಕ್ಕೆಯನ್ನು ಎಣ್ಣೆ ಕಮೆಂಟ್ ಪಾಡಿ ಐಕೀರ್ ಪನ್ಪಿನ ಕತೆ ಕೆಲವರು ಮೋಜಿ ಅಪಗಿರಿಗೆ ಅವಳು ಗೊತ್ತಾಪುಜೆ ಒಂದು ಬನ್ನಾಗ ವಾಚ್ ಅವರ್ ಬನ್ನಾಗ ಗೊತ್ತಾಪುಜೆ ಅವಳು ಎತ್ತು ಕೌಂಟ್ ಆತನಂದು ಎಂಗಳು ಮೆಸೇಜ್ ಮಾಡಿ ಬಕ್ಕಿರೆ ಬರ್ಪುಜ ಆಯ್ತಾ ಲೆಕ್ಕ ಈರತ್ತು ಯಾನಿರೆ ಗಾಣಿ ಪಂತೆ ಅಂದನ್ ಯಾನತ್ತು ಅತ್ತು ಯಾನ್ ಪಂತೆ ಆ ವಿಷಯ ಯಾನ್ ಪಡ ವೈಫೈ ಇಡು ಟಿ ವಿ ಹಿಡಿದೀನಿ ಎಂಗಳ ನೀನು ವೈಫೈ ಇಜ್ಜಿ ಜೋಕುಲಿತ ಯಾನು ಹಾಟ್ಸ್ಪಾಟ್ ಆನ್ ಮಲ್ಪೊಡು ಎಣ್ಣೆತ್ತನೆ ವೈಫೈ ಇದೆ ತೊಂದರೆ ಜೋಕುಲು ಟಿ ವಿ ಎಂಗಲ್ಲ ದಾದ ಒಂದು ಬತ್ತಿಕ್ಕುಜಿ ಮಾರ್ರೆ ಕೆಲವೇರಿಲ್ಲೇರು ಪನ್ನಗಂದೆ ಓಕೆ ಕೆಲವೇರಿಗ ಓಕೆ ಐದಕ್ಕೆ ನಾನು ಬಕ್ಕ ಈ ಐದಕ್ಕೆ ಈ ನಮ್ಮ ಕೊಂಜಿ ವೀಡಿಯೋ ತೋದು ಕಮೆಂಟ್ ಪಾಡ್ನೆ ಅಪ್ಪದು ಜಗ್ಗಣ್ಣ ಇರಿಗೆ ಪಿನ್ ಬತ್ತನ ಡಾಲರ್ ಕಂಪ್ಲೀಟ್ ಅಣ್ಣ ಮಲ್ಲಿ ಲೆಕ್ಕ ಪನ್ನೊಂದಿಲ್ಲ ಮೋಣ ಅಂಡು ಅತ್ತ ಅಂಚ ಮಲ್ಲ ಡಿಮ್ಯಾಂಡ್ ದಾಲ ಪನ್ಪುಂಡು ಅದು ಮಲ್ಲಿಕಾ ಸಿಸ್ ಆ ರೀತಿ ಮೋನಾಯಕ ಪನ್ಪಿದೆ ತಿರುಗಿಲ್ಲ ಜಗ್ಗಂಡೆ ಅರಿಗೆ ಸೋಕಾಪು ನಾವು ಪನ್ಪಿನ ಕುಸಲಾಪುಡ ಅರಿಗೆ ಅತಿ ಜಗಣ್ಣ ಒಂದು ಡಾಲರ್ ಕಂಪ್ಲೀಟ್ ಅಂಡ ಪಿನ್ ಬತ್ತದ ಪಿನ್ ಬತ್ತಿದ್ರೆ ಎಂಗುಲು ಕೊರ್ಪ ಸಾರಿದ ಪಿನ್ ಉಂಡು ಮುಂದೆ ಸಾರಿ ಪಿನ್ ಉಂಡು ಪಿನ್ ಕೊರ್ಪ ಎಂಗುಲು ಜಗಮರಿಸೋ ಅನುಸರಿಸೋ ಹೊಸತನದ
ಸ್ನೇಹಿತೆ ಈ ಜೊತೆಗಿರಲು ಹೃದಯಗಳು ಹಾಡಿತೆ. ಮಲ್ಲಿ ಕಕ್ಕ್ಯಾರೆ ಟೀ ಪರಿಯರೆ. ಅಯ್ಯೋ ಮಲ್ಲಿಗೆ ಸಿಸು ಕಕ್ಕ್ಯಾರಗೆ ಟೀ ಪರಿಯರೆಗೆ ಐಟೀರೆಗೆ ಕುಟ್ಟು ಬೇಗ ಒಯ್ಟಿಯೇ പിന്നടാ അത്തേ പിന്നു വൈദ്യനൊക്കെ ഉണ്ട് അതാളെ ശ്രദ്ധിച്ച് അതിക്ക് പറഞ്ഞാണ് മൂന്ന് പിന്നുണ്ട് സാരി പിന്ന് പുറപ്പൻ ഇതിന് ശ്രദ്ധിക്കാൻ പിന്നു വൈദ്യനൊക്കെ ഉണ്ട് പിന്നെ പറ്റില്ല പാട്ടുണ്ടോ തെങ്ങിലേപ്പുറ ಮೋನಗು ಸಪೋರ್ಟ್ ಮಾಡ್ತೀನಿ ಲೆಕ್ಕನೆ ಗುರ್ತ ಇಜ್ಜಿ ದಾಲ ಬಂದ್ಕೊಂಡುಗೆ. ಅಯ್ಯೋ ದೇವ ಈ ಜಗ್ಗಲ್ಲಿ ತಾಯಿಜ್ಜಿ ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು. ಜಗನೆ ಪೋಯರಾ ಆಪುಜ ಹಿಂಗೆ ಗೊತ್ತಿಜ್ ಬಲ ಆಯ್ತು ಪಾಸ್ವರ್ಡ್ ಬಾಳ್ನೆ ವೈಫೈದ ಅಣ್ಣೆಲ್ಲ ಕಡುಂಟು ಈ ಕಡೆ ಎಂಕ್ಲ ಆಯ್ತು ಪಿನ್ ಬರಡು ಫಸ್ಟ್ ಮಲ್ಲಿಗೆ ಕೂತದು ಬಾರಿ ಜೋರು ಫಸ್ಟ್ ಪಿನ್ನಿನ ಮಲ್ಲಿಗೆ ಕೂತೀರಿ ಮೆಂಬರ್ಶಿಪ್ ದೆತ್ತೊಂದು ಪಂದು ಏನಡ ಇತ್ತೆ ಬೊಕ್ಕ ಅಕ್ಕಲಿಗೂ ಗುರ್ತ ಇತ್ತಂಡ ಆತ ಬರೋದಿಲ್ಲ ಇವ್ರು ಮೆಂಬರ್ಶಿಪ್ ದೆತ್ತೊಂದಾರ ಯಾನೇ ದೆತ್ತೊಂದು ಮಾರ್ರೆ ಯಾನೆ ಎಂಕೆ ಏರ್ನೆಟ್ಲ ಮೆಂಬರ್ಶಿಪ್ ದೆತ್ತೊಂಡ್ರೆ ಅವಂದು ಎಜ್ಜಿ ಮಾರ್ರೆ ಯಾನ್ ಹಸ್ಬೆಂಡ್ ಪಂಪಿನವರ ಬ್ಯಾಂಕ್ ಪೋ ತೂಕ ಇದಾದನ್ನು ಆರ್ನ ಒಪ್ಪೋಡು ಕರೆಗೆ ಡ್ಯೂಟಿ ಪುಡ್ಸೊತ್ತಿಜ್ಜಿ ಮಾರ್ರೆ ಆರ್ಲ ಬರೋಡು ಎಂಕೋ ಯಾನು ಹೊರ್ತೆ ಪೋಪುಜ್ಜಿ ಬ್ಯಾಂಕ್ ಏರು ಇತ್ತು ಮೆಂಬರ್ಶಿಪ್ ದೆತ್ತಲ್ಲ ಬಕ್ಕ ನಮ್ಮ ಮಕ್ಕಳ ಮೆಂಬರ್ಶಿಪ್ ದೆತ್ತೋನೇ ಇರತ್ತೆ ಯಾಕಲು ಅಂಚಾಯಿ ಮಾರೆ ಎಂಗೆ ಏರ್ನ ದೆತ್ತೊಂಡ್ರೇನೆ ಆಗ್ಬೋದು ಮೆಂಬರ್ಶಿಪ್ ಬಾಡಿ ಬಂಗಣ್ಣು ದಾದನ ಪುಂದು ಬ್ಯಾಂಕಿಗೆ ಸಪೋರ್ಟೇ ಕೊಡ್ತೀನಿ ನಾನು ಪೋಡು ಏನು ಬ್ಯಾಂಕಿಗೆ ಪುರ್ಸೊತ್ತೆ ಆಪು చక్కులి కందిజీ తిరుగుతున్నా కదా కానే కదా లడ్డు తినవచ్చు చా ఉండోళ్ళు పూర మంది అని నాకు ಗೊತ್ತುನಾ ನನಗೆ మళ్ళీ మెంబర్షిప్ తెతొంದು ಭೂಕಂಪ ಪನದಲ್ಲಿ ಅಂದೆ తెతొందిజరా ಆರು ಪನ್ನಿ ಜೊತೆ ಪನ್ಪಿನ ಬಗ ಗುರ್ತ ಇಜ್ಜತ ಐಕ್ ಪನ್ಪಿನ ಅಂಚ ಮೋನ ಮಲ್ತ್ ಕೊನ್ನವು ಎಚ್ಚ ನನ್ನ ಮೆಂಬರ್ಶಿಪ್ ದೆಪ್ಪುಜಿ ಅರದಲ್ಲಿ ಅಂದಿ ಜಗ್ಗಡ ಮೋನ ಮಲ್ತಿದ್ದ ಮಲ್ಲಿಕಸಿಸ್ ಮೋನ ಮಲ್ತು ಕೊರ್ನ ಅಂಚ ಎಂಕಿತ್ತ ಗೊತ್ತಾಯ್ತು ಮಾರ್ರೆ ಚಕ್ಕುಲಿ ಮಳ್ಳಿ ಮಂಡಿಗೆ ಮಾಡ್ಲಿಗೆ ಹಾಗೆ ನಮಗೆ ತಿಂದು ಚಕ್ಕುಲಿ ಓಡಿಗೆತ್ತೆ ಐಕ್ ಮಳ್ಳಿ ಮಿಂಚುಳ್ಳಿ ಜಾಣ ಕಾಜಾಣ ಪೂರ ಕೆಂಪಾಯ್ತು ಗಾಳಿಗಂಧ ತಂಪಾಯ್ತು ದಿನವಿಡೀ ಇದೆ ಥರ ಇದ್ದರೆಷ್ಟು ಚೆನ್ನ ಇಳಿ ಎಲ್ಲ ಈ ಭೂಮಿಗೆ ಸೊರಡೆ ಬರ್ಪುಜಿ ಮಾರ್ರೆ ಶೀತ ಅದು ತೆಮ್ಮ ಸ್ಟಾರ್ಟ್ ಆಗ್ತದೆ ಮಲ್ಲಿ ಮೋನ ಮಲ್ತು ಕೊಂಡ ಯಾನು ಊರು ಬಿಡ್ದು ಬಲಿ ಪುಡಿತ್ಕಡೆಗೆ ಯಾನ ಲೈವ್ ಮಲ್ಪುನೆ ಎಲ್ಲ ಬರ್ಪುಜೇರು ಗೊತ್ತೈತಂಡ ಆತ ಬರೋದಿಲ್ಲ ಇಜ್ಜಿ ಮಲಿಕ ಸಿಸಿ ಎಂಕಲೆ ಲೈವ್ಗೆ ಬರ್ರೆ ಆತಿಜ್ಜಿ ಎಂಕೆ ಯಾನು ನೋಟಿಫಿಕೇಶನ್ ಬರ್ಪುಡದೆ ಲೈವ್ದ ನೋಟಿಫಿಕೇಶನ್ ಬರ್ತಿ ಬಕ್ಕ ತೂವರೆ ಮನೆ ಲೈವ್ ಎಂಡ ಅದು ಪುಡೀರ್ನ
ಇದು ಮಸ್ತ್ ಪಡ್ತು ಲೈವ್ ಮಲ್ಪ ಜರ ಚೂರೇ ಪಡ್ತೆ ಲೈವ್ ಎಂಡೆ ಅದಕ್ಕೂ ಮಾರ್ರೆ ಬನ್ನಾಗ ಏತು ಪೊರ್ಲತ್ತೆ ಮಲ್ಲಿ ಪೊರ್ಲಿ ಇಜ್ಜತ್ತೆ ಎಂಚಿನ ಕರ್ಮ ಈ ಜಗ್ಗಣ್ಣ ನಂಗೆ ಕರ್ಮ ಪೊರ್ಲು ವಾ ಪೊರ್ಲು ದಾಲೆಜ್ಜಿ ಮಾತ ಪೊರ್ಲೆ ಮಾತೆಲ್ಲ ಪೊರ್ಲಿಜ್ಜೆ ಅಂಚ ವಾ ಪೊರ್ಲು ಈರೇ ಪಣೋಳು ಪೊರ್ಲು ಒಂದು பொருளுடைய ತುಳುನಾಡು ಅವು ಮಾತ್ರ ಪೊರ್ಲು ನಮ್ಮ ತುಳುನಾಡು ಪೊರ್ಲು ಗೊತ್ತಾಣೆ ಅಂಚ ತುಳುನಾಡಿನ ಪೊಣ್ಣುಲ್ಲ ಪೊರ್ಲೆ ಅవి కొంచెం పద్దేజ్జా పొర్లయ్య ತುಳುನಾಡು ಸಾರಯ ಸಳುದ ತಾಮರ ನಮ ಭಾಷೆ పొర్లు ఇచ్చి నాకు దాదా అండి అవి పొర్లు ఇచ్చి దాదా అండి అవి అదే మలికసిస్ పొక్కడే పొర్లు గిర్లు పుర పొక్కడే ನಮ್ಮ ಮೇಕಪ್ ಮಾಡಿದ್ರೆ ನಮ್ಮಲ್ಲ ಪೊರ್ಲಿ ಅದೇ ಮಲಿಕಸಿಸ್ ಮೇಕಪ್ ಮಾಡಿದ್ರೆ ಹೆಂಗೊಲ್ಲ ಪೊರ್ಲಿ ಗುಂಡು ಅದು ಒಂದು ಪುಂಡಿದಲ್ಕು ಜಗಣ್ಣ ರಾಜು ಅರ್ರ ಜಗಣ್ಣ ನೀನು ತಿಂಡ್ರೆ ಪುಂಡಿ ಇರಿಗೆ ಜಗಣ್ಣ ತಿಂಡ್ರೆ ಪುಂಡಿ ಮಲ್ದಾರೆ ನೀ ಆಯ್ ತೆಳಿಕೆದ ಬಳ್ಳಿ ಬರೆದ್ರೆ ಆಯ್ ಯೋಗೀಶ್ ಬ್ರೋ ಎಂಚೊಲ್ಲರು ಚಾಪರಿಯಾರ ದಾದ ತಿಂಡಿ ಆರು ಮೇರೊಂದು ಹೆಂಗೆ ಮೆಸೇಜ್ ಬಂದು ಪಾಡ್ದೋಗ್ಲಿ ಆಯ್ ತೆಳಿಕೆದ ಬಳ್ಳಿ ಒಂಜಿ ಲೈಕ್ ಕೊರ್ಲಿ ಯೋಗೀಶ್ ಬ್ರೋ ಒಂಜಿ ಸ್ಕ್ರೀನಿಗೆ ಡಬಲ್ ಟ್ಯಾಪ್ ಮಾಡ್ತು ಒಂಜಿ ಲೈಕ್ ಕೊರ್ಲಿ ತುಕ ಬೊಳ್ಳಿ ಬಾನೋಡು ಮೆನ್ಪುನ ಬೊಳ್ಳಿ ಇದಾಯ ಮೆನ್ಕೆರೆ ಬಲ್ಲಿ ಎಂಕಿನಿ ಮಳ್ಳಿ ದೋಸೆ ಅವ್ವ ದೋಸೆ ಜಗ್ಗಣ್ಣ ಮಳ್ಳಿ ದೋಸೆ ಎಂಕ್ಲೆ ರೆಸಿಪಿ ಪಲ್ಲೆ ತುಕ ಒಂಜಿ ರೆಸಿಪಿ ಪಲ್ಲೆ ಆ ದೋಸೆದ ಮಳ್ಳಿ ದೋಸೆ ಬಂದಾದ ಪೂರ ಪಾಡ್ರೆ ಪಲ್ಲೆ ಎಂಕುಲ್ಲ ಒಂಜಿ ಮಲ್ಪ ದಿನವಾಲ ಸ್ಪೆಷಲ್ ತಿಂದ್ರೆ ಮೋನ ಅದು ದಾದ ಪಾತೆರಡು ಬಂದು ಗೊತ್ತಾಪು ಜೊತೆ ನಮಕ್ಲ ಮೋನಾಯಕ ಗೊತ್ತಾವು ಮಲಿಕಸಿಸ್ ದಾದ ಪಾತೆರಡು ಬಂದು ನಮ್ಮ ಮೋನಾನ ಪುಲ್ಲೆಲ್ಲ ನಮ್ಮ ಮೋನಾನಾಗ ಭೂಕಂಪಲ ಆಪುಣ ಅದು ಒಟ್ಟಿಗೆ ಎನ್ನ ವೈರಲ್ ಇತ್ತಿನದೇ ಇದು ಮಾರ್ರೆ ಯೂಟ್ಯೂಬ್ ವೈರಲ್ ಮಿನಿತದನ್ನೇ ಇದು ಕೊಡ್ತೀವಿ ಎನ್ನೆಲ್ಲ ಮೋನ ಆಯ್ತು ಯಾನ್ಲ ಜಗ್ಗಣ್ಣನ ಒಂದು ಲೆವೆಲ್ ಬೈದ್ವೆ ಅದು ಜಗ್ಗಣ್ಣ ಎನ್ನೆಲ್ಲ ಮೋನ ಆತನೆ ನಾನು ಈನೆಲ್ಲ ಲೆವೆಲ್ ಬೈದ್ವೆ ಇಂಚ ಮಲ್ಲಿಕಸಿಸ್ ಪಕ್ಕ ಅರ್ಧೊಡ್ ಲೈವ್ ಮಾಡ್ಬಿಡ ಬುಡ್ನೆ ಆತೆ ಮಲ್ಲಿಕಸಿಸ್ జగ్గు అన్నే ఓసీజీ అత్త దాదేం చెప్పండా ఓసీజీ పండ ఇంకా వస్తుంది జగ్గు అన్నే మోనో ఆయనే అందంది మళ్ళీ మోనో అన జ్ఞాన్ పరబే అవే పనులు లేరు పరబే పొడిచి రడ్డి జోకులేని అమ్మే దాద మల్లికసిస్ రడ్డి జోకులు అమ్మ ಹೊರಬರು ಇಜ ಇದು ಮೋನ ಆಪುಂಡಿ ಈರು ಪರಬೆ ಅವಡ್ದು ಮಾರ್ನ ಮೋನ ಆಪುಂಡಿ మళ్ళీ ఆయన పత్త తింగోలు బంగ బైదే ఓసి ఓడి అంది అవంది జగన మాತೆಲ್ಲ ಈ ಮೋನ ಅವರಲ್ಲದೆ ಮಾತೆಲ್ಲ ಮಸ್ತ್ ಬಂಗ ಬರ್ತೀರ ಅವೇ ಮಾತೆಲ್ಲ ಬೇಗ ಮೋನ ಅವಡು ಅದೇ ಬಂಗ ಬತ್ತಿನಿಕ್ಕೆ ತಕೊಂಡು ತಿಕ್ಕೊಂಡು ಬಕ್ಕ ಈರ ಪಿನ್ನದಾನೆ ಬೈಜ್ಜಿ ಅವು ಪಲ್ನೇರಿ ಪಿನ್ನದಾನೆ ಬೈಜ್ಜಿ ಡಾಲರ್ ಕಂಪ್ಲೀಟ್ ಆಂಡೆ
$2 కంప్లీట్ అవ్వదు 7 డేస్ మస్తు $10 కంప్లీట్ అప్పుడు మళ్ళీ పత్తి చొక్కలు అప్పే ఆవాడు మనది లేరు అందు పదరాడు మళ్ళీ తొలి మరి ಒಂಜಿ ಟೀಮ್ ಮಲ್ಲಿ ತೊಲಿ ಪದರಾಡು ಅಂಡ ಮಾನವನಾಗಿ ಹುಟ್ಟಿದ ಮೇಲೆ ಏನೇ ಕಂಡಿ ಸಾಯೋ ತನಕ ಸಂಸಾರದೊಳಗೆ ಗಂಡಿ ಏರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ ಹೀರೋದ್ರೊಳಗೆ ಒಮ್ಮೆ ನೋಡು ಜೋಗಾದ್ ಗುಂಡಿ ಜಗ್ಗು ಅಣ್ಣೆ ಪಿನ್ ಬರೆಯೋ ಟೈಮ್ ಉಂಡು ಅಂದೆ ಓಕೆ ಜಗ್ಗು ಅಣ್ಣೆ ಬಂಗ ಬೈಜ್ಯರ ಮ್ಯೂಟ್ ಲೈವ್ ಅತ್ತೆ ಎನಿ ಟೈಮ್ ಮ್ಯೂಟ್ ಲೈವ್ ಅಂದಿ ಜಗ್ಗಣ್ಣನ ಮಾತ್ರ ಮ್ಯೂಟ್ ಲೈವ್ ಇತ್ತು ಮ್ಯೂಟ್ ಲೈವ್ ಭಾರಿ ಕಮ್ಮಿಯೇ ದೀಪಿನಿ ಇತ್ತೆಲ್ಲ ಮಲ್ಪೆರೆ ಬಲ್ಲಿ ಜಗ್ಗಣ್ಣ ಮ್ಯೂಟ್ ಲೈವ್ ಮಲ್ಪೆರೆ ಬಲ್ಲಿ ಅನಿತ ಮಲ್ಪುನ ಇಜ್ಜು ಮಾರ ಮ್ಯೂಟ್ ಲೈವ್ ದಯಪಂಡ ದಾದನ ಪ್ರಾಬ್ಲಮ್ ಆಪುಣ ಅಂತ ಪೊಡಿಗೆ ಆಪುಣ ಅತ್ತೆ ಜಗ್ಗಣ್ಣಗೆ ಒಂದು ದಿನ ಏತು 34 ಅಂಚೆ ಪ್ರಯಾಣ ಆಗ್ತಲ್ಲ ಅದೇ ಮ್ಯೂಟ್ ಲೈವ್ ಇಡು ಇತ್ತೆ ಮಾತ್ರ ಏನಿಲ್ಲ ಭಾರಿ ಕಮ್ಮಿ ದೀಪಿನಿ ಲೈವ್ JNS ಆರ್ನ ಒಂದು ಆಂಡಿಗೆ ಜಗ್ಗಣ್ಣ JNS ಆರ್ ರೇಪಲ JDS ಬಂದ್ಪಾರ ಅಕ್ಕಲ್ಲ ಮೂನು ಆಂಡಿಗೆ ಚಾನಲ್ మళ్ళీ ಒಂಜೈಟೆ ಎಂಚ ಉಂಡು ಪನ್ನೊಂದುಲ್ಲೇರು ಪಿನ್ ಬರಿಯರ ಅಕ್ಲೆಗ್ಲ ಗೊತ್ತಾಂಡು ಬಂಗ ಬರಂದೆ ಮೋನ ಆಯ್ನಿ ಪತ್ ಅಯ್ಯೋ ಅದೇ ಜಗಣ್ಣ ಗೊತ್ತಾಂಡೇರಿಗ JNS ಕ್ರಿಯೇಟಿವ್ ವರ್ಲ್ಡ್ ಈರ್ ಮನೆಗೆ ತಿಕ್ಕದಾರ ಅವ್ರು ದುರ್ಗ ಏರ್ಕೆಂಡಾರೆಂಡ ಆರಿ JDS ಬಂದು ಬರೀರಾರೇನು JNS ಐಕ ಜೋರು తెలిపుడు ఆరే నన్ను JDS మన పేరుంది అన్న ఉందా అడిగితే ಅಂದ ಆಫ್ ಆದಿತ್ತಂದ ಆಫ್ ಮಾಡೋಣ ನಾವು ಆಫ್ ಮಾಡೋ ಮಲ್ತಿನ ಆಫ್ ಆದಿತ್ತದಿತ್ತೆ ಫುಲ್ ಮಲ್ತಿನ ಅವು ಹೆಂಗೆ ದಾದನ್ನು ಗೊತ್ತುಜ್ಜಿ ಮೋನ ಅಣ್ಪಂಡೇರಿ ಹೆಂಗೆ ನಮ್ಮ ಸಿಸ್ನ ಆಫ್ ಮೋನೋ ಆಯ್ನತೆ ಆಫ್ಗೋಸ್ಕರ ನಮ್ಮ ಒಂದು ಪರ್ಚೇಸಿಂಗ್ ಮಲ್ಪಡೋಣ ದಾಲ ಟೂಲ್ಸು ಅಂದೆ ಜಗಣ್ಣ ಆಫ್ ಮೋನ ಮಲ್ಪಡೋಣ ನಮ್ಮದೆಲ್ಲ ಪರ್ಚೇಸಿಂಗ್ ಮಲ್ಪಡೋ ಟೂಲ್ಸು ಇರೇ ಗೊತ್ತುಂಡವು ಹೆಂಗೆ ಮಾಡೋಣ ಜೇರಪ್ಪಂಡಿರ ಆಫ್ ಮೋನ ಮಲ್ಪಡೋಣ ಟೂಲ್ಸ್ ಏನೆಲ್ಲ ಪರ್ಚೇಸಿಂಗ್ ಮಲ್ಪೊಡಿ ಅಂದ ನಮ್ಮ ಮೋನೆಲ್ಲ ದೂರ ಉಂಡು ನಮ್ಮತ್ತೆ ಖಾಲಿ ಅರ್ಧಲ ಆತಜಿ ನಮ್ಮ ಮೋನದ ಅಂಚೆ ಬೈದಿನೇ ಇಜ್ಜಿ ಅರ್ಧ ಮೋನಲ್ಲ మల్లిక సిసిపోయారే మళ్ళీ మిచుండి मिले हो तुम हमको बड़े नसीबों से चुराया है मैंने ಏನಲಾ ಪಲ್ಲೆ ಸಂಗೀತಕ್ಕ ಪ್ರೀತಿ ಯಾರನ್ನ ಅವು ಫೇಮಸ್ ಆತನಿ ಮళ్ళీ ಪ್ರಸಾದ್ ಅಣ್ಣ ಅವು ಐಟಿದು ಫುಲ್ ಫೇಮಸ್ ಆತನ ಆ ಡೈಲಾಗ್ ನಮಗೆ ಏರು ಸಪೋರ್ಟ್ ಮಲ್ಪೇರು ನಮ್ಮ ಸಪೋರ್ಟ್ ಮಲ್ಪೇರು ಅಕ್ಲೆ ಗಿತ್ತೆ ಗುರ್ತೆ ಇಜ್ಜತೆ ಪನದಲ್ಲಿ ಎಂಕ್ ಮಾತ್ರ ಮಲ್ಲಿಕಾ ಸಿಸ್ನ ಲೈವ್ ಬರೀ ಅಜ್ಜಿ ವೀಡಿಯೋ ತೂಪೇವೆ ಮಲ್ಲಿಕಾ ಸಿಸ್ ತೂಪೇನು ವೀಡಿಯೋ ಅನ್ಬೋ ಅಪ್ಪಗ ತೂವೊಂದು ಒಂಜಿ ಅಭ್ಯಾಸ ಆದಿತ್ತು ಇನ್ನು ವೀಡಿಯೋ ತೂಪಿನ ಇತ್ತೊಂಡದು ಇತ್ತು ದಾದನ ಏನಲ್ಲ ವೀಡಿಯೋ ತೂವೆಲ್ಲ ಟೈಮ್ ತಿಕ್ಕು ಅಂಚಾಪು ನಮ್ಮ ಜಗ್ಗು ಅಣ್ಣಗೆ ಜೈ ಪನಂದಿಲ್ಲೇರ ನಮ್ಮ ಪರ್ಚೇಸ್ ಮಲ್ಪೊಡು ಕತಿಬೇಡಿ ಸುತ್ತೆ ಕಲ್ಲು ಪರ್ಚೇಸ್ ದಾದಿ ಕರ್ಮ ಜಗ್ಗಣ್ಣ ಪ್ರಸಾದ್ ಅಣ್ಣ ವರದಲ್ಲಿ ಬನ್ನಿ ವರದಲ್ಲಿ ನಮಿಸಿಸ್ ಹಾಯ್ ನಮಿಸಿಸ್ ವೆಲ್ಕಮ್ ನಮಿಸಿಸ್ ಕಾಪಿ ಆಯ್ತಾ ನಿಮ್ಮದು ಹಾಯ್ ನಮಿಸಿಸ್ ಬಂದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತೇಳಿ ಸಂಗೀತ ಅಂತ ಹೇಳ್ತಾ ಇದ್ದಾರೆ ನಮಿಸಿಸ್ 2 ದಿನದಿಂದ ಬರಲಿಕ್ಕೆ ಆಗಲಿಲ್ಲ ಲೈವ್ಗೆ ಒಂದು 3 ದಿನದಿಂದ ಹಬ್ಬ ಅಲ್ವಾ ಸ್ವಲ್ಪ ಬ್ಯುಸಿ ಆಯಿತಾ ಗುಡ್ ಮಾರ್ನಿಂಗ್ ಬನಲಿಡು ಸಜ್ಜಿಗೆ ಉಳ್ಳು ತಿಂದು ಪೋಲಿ ಬನಲಿಡು ಅಲ್ಲೇ ಮಾತಿರ್ಗಿಲ್ಲ ಸಜ್ಜಿಗೆ ಒಳ್ಳೆಯರಿಗೆ ನಾವಿನ್ನು ತಿಂದು ಪೋಡಿಗೆ ಅಯ್ಯೋ ದೇವ
ಎರೆ ಸಜ್ಜಿಗೆ ಬರೀ ಇಷ್ಟ ಮಾತ್ರ ನವೀನ್ ರೋಡ್ ಎಲ್ಲೆಡೆ ಪೋ ತಿಂದು ಬೋಲೆ. ಹಾಯ್ ಮಲ್ಲಿಕಾ ಹೇಗಿದ್ದೀರಾ? ಹಾಯ್ ನವೀನ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಿಸ್ಸಿಸ್. ಸೂಪರ್ ಸಪೋರ್ಟ್ ಇದೆ. ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ. ನಮ್ಮ ಮಿಸ್ಸಿಸ್ ಓಕೆ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನವೀನ್ ಬ್ರೋ ಹಾಯ್ ಅಂತ ಹೇಳಿ ವಿಡಿಯೋ ಹಾಕಿದ್ದೇನೆ ನೋಡಿ ಎಲ್ಲರೂ ಅಂತ ಹೇಳಿದ್ದಾರೆ. ನೋಡಿ ನಮ್ಮ ಮಿಸ್ಸಿಸ್ ವಿಡಿಯೋ ಹಾಕಿದ್ದಾರೆ, ಎಲ್ಲರೂ ನೋಡಿ ಆಯಿತಾ. ನೋಡ್ತೇನೆ ನಾನು ಯಾರದು ವಿಡಿಯೋ ನೋಡೋದಿಲ್ಲ ಮಾತ್ರ, ಪುರ್ಸೊತ್ತು ಕೂಡ ಇಲ್ಲ. ನಮ್ಮದು ವೈಫೈ ಇಲ್ಲ ಮಾರೆ ಟಿ ವಿಯಲ್ಲಿ, ಇಲ್ಲದಿಲ್ಲ ಅದರಲ್ಲಿ ನೋಡ್ತಾ ಇದ್ದೆ ಎಲ್ಲರದ್ದು ವೀಡಿಯೋ. ಈಗ 2 ದಿನದ ಮಳೆ ಅಲ್ಲ, ಜೋರು ಮಳೆಗೆ ನೆಟ್ವರ್ಕ್ ಇಲ್ಲ, ಎಂತಾಗಿದೆ ಅಂತ ಗೊತ್ತಿಲ್ಲ. ಸೇಮು 8:30ಕ್ಕೆ ಎಲ್ಲರೂ ಲೈವಿಗೆ ಬನ್ನಿ. ಹೌದೌದು, ನಾನೊಂದು 2 ದಿನ ಆಯಿತು ಹೋಗೋದು ಅಲ್ವಾ ನವೀನ್ ಬ್ರೋ. 2 ದಿನ ಆಯಿತು ನಮ್ಮ ಮಿಸ್ಸಿಸ್ ಅಂತ ಹೇಳಿ. ಸೂಪರ್ ಸಪೋರ್ಟ್ ಇದೆ ನಮ್ಮ ಮಿಸ್ಸಿಸ್. ನಾನು ಲೈವ್ಗೆ ಬರ್ತೀನಿ, ನನ್ನ ವೀಡಿಯೋ ನೋಡಿ ಅಂತ. ಓಕೆ ವೀಡಿಯೋ ನೋಡ್ತೇನೆ. ಓಕೆ, ನಿಮ್ಮದೀಗ ವೀಡಿಯೋ ನೋಡಬೇಕಲ್ಲ ಎಲ್ಲರೂ ಕೂಡ, ಮೋನ ಆಗಿದ್ದಲ್ಲ, ವೀಡಿಯೋ ಓಡಬೇಕಲ್ಲವಾ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಗುಡ್ ಅಂತ ಹೇಳ್ತಾರೆ. ಸೂಪರ್ ಹೇಗಿದ್ದೀರಾ ನಮ್ಮ ಮಿಸ್ಸಿಸ್? ಈಗ ಹುಷಾರಾದ್ರೆ ನೀವು? ಮೊನ್ನೆ ಹುಷಾರಿರಲಿಲ್ಲಲ್ಲ ನಿಮಗೆ, ಅದ ನಂತರ ನಾನು 1 ದಿನ ಬಂದಿದ್ದೆ, ಮತ್ತು ನನಗೆ ಪುರ್ಸೊತ್ತಿರಲಿಲ್ಲ ನಮ್ಮ ಮಿಸ್ಸಿಸ್, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಹಾಗೆ. ಸೂಪರ್ ಸಪೋರ್ಟ್ ಇದೆ. ಮತ್ತು ಈಗ ಸಾಯಂಕಾಲ ಮೊಬೈಲ್ ಸಿಕ್ಕುವುದೇ ಕಷ್ಟ ನನಗೆ ರಾತ್ರಿಗೆಲ್ಲ. ನಾನು ಲೈವ್ ಮಾಡಿಲ್ಲ 2 ದಿನ ಆಯಿತು. ಹೌದಾ? ಓಕೆ ಆಯಿತು ನಮ್ಮ ಮಿಸ್ಸಿಸ್ ಅಂತ ಹೇಳ್ತಾ ಇದ್ದಾರೆ. ನಾನಿದ್ದು ಪರವಾಗಿಲ್ಲ, ಗುಣ ಆಯಿತು. ಹೌದಾ? ಓಕೆ, ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಮಿಸ್ಸಿಸ್. ನಾನು ಕಮೆಂಟ್ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ವೀಡಿಯೋ ನೋಡಿದ ನಂತರ ಕಮೆಂಟ್ ಮಾಡಬೇಕು. ಹೌದು, ನಾನು ಕೂಡ ವೀಡಿಯೋ ನೋಡಿದ ನಂತರವೇ ಕಮೆಂಟ್ ಮಾಡೋದು. ವೀಡಿಯೋ ನೋಡಿ ಆದ ನಂತರ ಕಮೆಂಟ್ ಮಾಡೋದು, ಅದಕ್ಕಿಂತ ಮುಂಚೆ ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತು ವೀಡಿಯೋ ಅರ್ಧ ನೋಡಿದರೆ ಅದು ಕಷ್ಟ ಆಗ್ತದೆ. ಒಂಜಿ ಸ್ಯಾಮ್ಸಂಗ್ 25 ದೇತೊಂಡೆ ಅಂದ್ರೆ ನವೀನ್ ಬ್ರೋ ಪೂರ ದೇತೋಡು ಕೈಟು ಬೋಡತ್ತ. ನವೀನ್ ಬ್ರೋ ಎಣ್ಣ ದೇತೊಂಡೆ ಅನ್ಬೇರು ಕೈಟು ಬೋಡದಿತ್ತೆ. ಯಾನು ಮೋನ ಆಯಿ ಬಕ್ಕ ದೇತೋನು ಪೂರ ದಾಯಪ ನನ್ನ ಚಾನಲ್ ದಾಲ ಧೈರ್ಯ ಇಜ್ಜಿ ಯಾರು ಪೋಡಿದು ಬಕ್ಕ ಲೈವ್ ಮಲ್ಪಂದ್ರೆ ಕೊಲ್ಲೋಡು ಅప్పుడు ಈ ಫೇಕ್ ಐಡಿ ಪೂರ ಬರ್ತೀನಿ ಎನ್ನ ಒಂದಿಕ್ಕೆ ಲೈವ್ಗೆ ಎರಡು ಪೋಡಿಗೆ ಹಾಕ್ತಾರೆ. ಅದಕ್ಕೆ ನಾನು ಡಿಸೈಡ್ ಮಾಡಿದೆ ಬಕ್ಕ ಚಾನಲ್ ಅರ್ಧೋಡು ಪೋಣ ಪಕ್ಕಡೆ ದೇತೊಂದಾದ ಪ್ರಯೋಜನ ಅದಕ್ಕೆ ಮೋನ ಆಯಿ ಬಕ್ಕನೇ ದೇತೊನ್ನಿ ಅನ್ನನ ನಾನು ಐದು ಮೌಲ ದೇತೊನು ಜಾರು. ಬಕ್ಕ ಜಗ್ಗಣ್ಣನ ನಾ ಪಿನ್ ಬತ್ತೇಕ ಮಾತಿರಲ್ಲ ಜಗ್ಗಣ್ಣ ಜೊತೆ ಗೊರ್ಬೆ ಅಂತೆ ಜಗ್ಗಣ್ಣ ಪೋಯಿರ ಅದು ಶೀತ ಅದು ಜಾಯಿನ್ ಬಟನ್ ಬಂದಿದೆ, ಪ್ಲೀಸ್ ಹೆಲ್ಪ್ ಮಾಡಿ. ದುಡ್ಡಿನ ಅನುಕೂಲ ಇರುವವರು ಮಾತ್ರ ಮೆಂಬರ್ಶಿಪ್ ತಗೊಳ್ಳಿ. ಹೌದು, ನನ್ನದು ಅಕೌಂಟೇ ಸಪೋರ್ಟ್ ಮಾಡೋದಿಲ್ಲ ನಮ್ಮ ಮಿಸ್ಸಿಸ್. ನನಗೆ ಕ್ರಾಸ್ಟಸಿಸ್ಗೆ ತಗೊಳ್ಳಿಕ್ಕಿತ್ತು, ಜಗ್ಗಣ್ಣಗೆ ತಗೊಳ್ಳಿಕ್ಕಿತ್ತು, ನನ್ನದು ಅಕೌಂಟೇ ಇದು ಮಾಡಿದೆ, ಆಟೋ ಪೇ ಆಗೋದಿಲ್ಲ ಅಂತ. ಎಂತ ಆಗಿದೆ ಗೊತ್ತಿಲ್ಲ. ಅಕೌಂಟ್ ಅಲ್ಲಿ ಹೋಗಿ ನೋಡಬೇಕು ಎಂತ ಆಗಿದೆ ಅಂತ. ಬ್ಯಾಂಕಿಗೆ ಹೋಗಲಿಕ್ಕೆ ಪುರ್ಸೊತ್ತಿಲ್ಲ, ಹಾಗೆ ಆಗಿದೆ. ಈಗ ಹಸ್ಬೆಂಡ್ ಬರಬೇಕು, ಅವರಿಗೆ ಸ್ವಲ್ಪ ಈಗ ಬ್ಯುಸಿ ಇದ್ದಾರೆ, ಹಾಗೆ ಅವರೊಟ್ಟಿಗೆ ಹೋಗಿ ಸರಿ ಮಾಡಿ ಬರಬೇಕು ಬ್ಯಾಂಕಿಗೆ. ನಮ್ಮಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ನಮ್ಮಿಸ್ ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ವೀಡಿಯೋ ಓಕೆ ವೀಡಿಯೋ ನೋಡ್ತೇನೆ. ವೀಡಿಯೋ ಗುಡ್ ಅಂತ ಹೇಳ್ತಾ ಇದ್ದಾರೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಮ್ಮಿಸ್ ಅವರು ಸಪೋರ್ಟಿಂಗಲ್ಲಿದೆ. ನಿಮ್ಮದು ವೀಡಿಯೋ ಬಾಕಿ ಉಂಟು, ಕೇರಳ ಸಿಸಿದು ಬಾಕಿ ಉಂಟು, ಮಲ್ಲಿಕಾ ಸಿಸಿದು ಬಾಕಿ ಉಂಟು, ಎಲ್ಲರದ್ದು ಬಾಕಿ ಉಂಟು. ನವೀನ್ ಬ್ರೋ ಹಾಕಿದರೆ ಅವರದ್ದು ಕೂಡ ನೋಡಲಿಕ್ಕೆ ಅವರದ್ದು ಮೊನ್ನೆ ಅದೆಲ್ಲ ನೋಡಿದ್ದೇನೆ ವೀಡಿಯೋ ನವೀನ್ ಬ್ರೋದು. ಮತ್ತು ಕ್ರಾಸ್ಟಸಿಸಿದು ಹಾಕಿದರೆ ಅದು ನೋಡಲಿಕ್ಕೆ ಉಂಟು, ಎಲ್ಲರದ್ದು ವೀಡಿಯೋ ನೋಡಲಿಕ್ಕೆ ಉಂಟು. ನಮ್ಮದು ಟಿ ವಿದು ವೈಫೈ ಏಕ ಸರಿ ಇಲ್ಲ ಕಾರ್ಮದು. ಒರಿಜಿನಲ್ ಕಂಟೆಂಟ್ ಮಲ್ಕೊಂಡ ದಾಲ ಆಪುಜಿ ಬೊಕ್ಕಸ್ ಅಂದಂದು ಒರಿಜಿನಲ್ ನಮ್ಮೈತೆ ಒರಿಜಿನಲ್ ತೆಪ್ಪುನಿ ಆನಿತ್ತೆ ದುಂಬುಪುರ ಒಂದು ಪಾಡೋದಿತ್ತೆ ಆಡ ಅವು ಒಂಜಿ ಚಾನಲ್ ಪೋಯ್ ಬಕ್ಕ ಒರಿಜಿನಲೇ ಪಾಡು ನವೀನ್ ಬ್ರೋ ಎನ್ನ ದಾದ ಫೋಟೋ ಇತ್ತಂದ ಅವಡು ಅವೇನೇ ಒಂದು ಮಾಡ್ತದೆ ಶಾರ್ಟ್ ವೀಡಿಯೋಗೆ ಪಾಡ್ನು ಎಡಿಟ್ ಮಾಡ್ತದೆ ಬಕ್ಕ ಐತೆ ನಾನು ಓಡೇ ಪುರ ಪೋಯ ಐತೆ ವೀಡಿಯೋನೇ ಪಾಡ್ನಿ ನಾನು ಗೊತ್ತಾಂಡೆ. ನಾವು ಯಾರಿಗೂ ಒತ್ತಾಯ ಮಾಡಲ್ಲ. ಓಕೆ ನಮ್ಮ ಮಿಸ್ಸಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ನಾವು ಕೂಡ ಮೆಂಬರ್ಶಿಪ್ ತಗೊಳ್ರಿ, ನಮಗೆ ಒಳ್ಳೇದು. ಯಾಕೆಂದರೆ ನಾವು ಮೌನ ಆಗುವಾಗ ನೀವು ತಗೊಳ್ತೀರಲ್ಲ ಹಾಗೆ. ಆದರೆ ನಮಗೀಗ ಸಪೋರ್ಟ್ ಮಾಡಲಿಕ್ಕೆ ಆ ವಿಷಯದಲ್ಲಿ ನನಗೆ ಸಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಅದುವೇ ಬೇಜಾರು. ಐಪನ ತಪ್ಪಾರೆ ಆಪು ಚಂದಿಯೇ
ನಮ್ಮ ಅನೆಟ್ ಇತ್ತಂಡ ಯೂಟ್ಯೂಬ್ ಒಂಜಿ ಆಪಿನಂದು ಇತ್ತಂಡ ಆಪುಡು ಅವೇ ಅನೆನ್ನು ಕೋಡೆದ ದಿನ ಇಂಕುಳದ ಅಂಚೆನೆ ಆಂಡು ಎನ್ನ ಒಂಜಿ ಚಾನಲ್ ಪೋತುನು ಕೋಡೆದ ಇಂಚ ಆಂಡತೆ ಇಂಕ್ ಮಂಡೆ ಬೆಚ್ಚ ಅದು ಪೋಡು ಮಧ್ಯಾಹ್ನ ಮುಡಲ ಅಂಚೆನೆ ಮಂಡೆ ಬೆಚ್ಚಲಿತ್ತಾನು ಮಸ್ತ್ 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 ಟೆನ್ಷನ್ ಅವೇನಿ ಪೂರ ಮಾತಾಡಲ ಕೇನು ದಾದ ಒಂದ ಅತ್ತ ಅಂದು ಅವೇ ಟೆನ್ಷನ್ ಬಿತ್ತೆ ಬಕ್ಕೆ ಇಂಚ ನನ್ನ ಒಂದು ಚಾನಲ್ ಪೋಂಡ ನನ್ನ ಬಿಲ್ಕುಲ್ ಯೂಟ್ಯೂಬ್ ಕಾರ್ದೀಪುಜಿ ಬೊರ್ಚಿ ಪಂದೆ ಎಣ್ಣೆ ನನ್ನ ಯೂಟ್ಯೂಬಿಗೆ ಬೊರ್ಚಿ ಸಾವಾಸರಿ ಬೊರ್ಚಿ ಆಯ್ತಾ ಉಪ್ಪ ನಮ್ಮ ಇಲ್ಲಡ ಆರಾಮ್ಸಿ ಉಲ್ಲತೈತೆ ಉಪ್ಪುಗ ಅಂಚಾಣೆಂಕ್ ನನಗೆ ಕೂಡ ಚಾನಲ್ ಮಲ್ಪುನು ಒಂಜಿ ನಂಬರ್ 2 ಚಾನಲ್ ಮಾತ್ರ ಆಪಿಂಗೆತೆ ಒಂಜಿ ಮೊಬೈಲ್ ನಂಬರ್ 2 ಚಾನಲ್ ಮಾತ್ರ ಆಪಿಂಗೆ ಮಲ್ಪೆರೆ ಐದು ಚಾಪುಜಿಗೆ ಒಂಜಿ ಮೊಬೈಲ್ ನಂಬರ್ಗೆ ಅಂಚೆ ಎನ್ನ ಒಂದು ನಂಬರ್ ಒಂಜಿ ಚಾನಲ್ ಪೋತುನತೆ ಒಂದು ಸೆಕೆಂಡ್ ಚಾನಲ್ ಉಂಡು ಒಂದು ಆಯ್ಜಿಡ ಒಂದು ಪೋಂಡ ಕುಳಂದೆದಲ ಇಂಕ ಶಕ್ತಿ ಇಜ್ಜಿ ಒಂದಿಟ್ಟು ಏನು ಒಂದು ಮಲ್ಪಡಪ್ಪ ನಂಚೆ ಏನೆನ್ನೆ ನನ್ನ ಬೊರ್ಚಿ ಚಾನಲೇ ಬೊರ್ಚಿ ಅನ್ನೆ ಎನ್ನದು ಕೂಡ ಇತ್ತೇನು ಬೊರ್ಚಿ ಈ ಬಂಗಾಲ ಬೊರ್ಚಿ ಓವುಲ ಬೊರ್ಚಿ ಟೆನ್ಷನ್ಲ ಬೊರ್ಚಿನಿ ಅಲ್ಲ 2 ಗಂಟೆದ ಪೊರ್ತು ಗೊಂಜಿ ಅಂತೆ 2 ಗಂಟೆ ಬೇಕು ಮೈಂಡ್ ಫ್ರೆಶ್ ಆಣ ಅಂತ ಫೇಕ್ ಐಡಿಯಾ ಅಂಚೆ ಬಂದು ಅಂತ ನಾನು ಅವರಿಂದ ಪಕ್ಕ ಎನ್ನು ಅವರಿಂದ ಒರಿ ಉಂಟು ಚಾನಲ್ ಒರಿಜಿನದ ಅದ ಅನ್ಪುನತಿ ನಮ್ಮ ಕೈಟ್ ಇಜ್ಜಿದಲ್ಲ ಅಷ್ಟೇ 10:45 ಕವಲ್ಲ ಒಂದು ಟ್ಯೂಷನ್ ಹರ್ಷ 10:45 ಟ್ಯೂಷನ್ 10:45 ಬಾನಲಿ ಹುಣ್ಣಿಮೆಯಾದರು ನೀ ಕರಗಬೇಡ ಕರಗುವೆನ ಹೂದೋಟವೇ ಆದರು ನೀನು ಹೂಗಳ ಬದಲು